ಸೊಲ್ಮಿಲು ನಮ್ಮ ಕುಡ್ಲ ತುಳುವಾರ್ತಿರು ಯಂತ್ರ ಈಗೊಡು ನಮ್ಮ ಇತ್ತದು ದೇಶದ ಬುಳೆಚಿಲ್ಗು ಗ್ಯಾರೇಜ್ ದನಿಕುಲು ಬುಕ ಬೇಲದಕ್ಕಿನ ಪಾಲು ಮಲ್ಲೆ ಇತ್ತದು ದಿನದ ಪ್ರತೀಕ್ಷಣಲ ಸಮಾಜ ಸೇವೆಗೆ ದೀವೊಂದಿருந்து ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೇರು ಕುಡ್ಲದ ಪುರಮನೋಡು ಸೋಮವಾರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಗ್ಯಾರೇಜ್ ಯಜಮಾನಿರು ಬೊಕ್ಕ ಬೆನ್ಪುನಕ್ಕಿನ ಸಮ್ಮೇಳನೋಡು ಆರ್ ಆಶೀರ್ವಚನ ಕೊರಿಯರು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಗ್ಯಾರೇಜ್ ಯಜಮಾನಿರನ ಸಂಘ ಕುಡ್ಲದ ನೀಲಿಟ್ಟು ಸೋಮವಾರ ಕುಡ್ಲದ ಪುರಭವನೋಡು ಗ್ಯಾರೇಜ್ ದನಿಕುಲು ಬೊಕ್ಕ ಕೆಲಸದಕ್ಕಿನ ಮಲ್ಲ ಸಭೆ ಆಚರಣೆ ಮಂತಿದ್ದೀರು ಸಭೆಡ್ ದುಂಬತ್ತ ಬಲ್ಮಠದ ಯುಬಿಎಂ ಮೈದಾನೋಡು ಗ್ಯಾರೇಜ್ ದನಿಕುಲು ಬೊಕ್ಕ ಕೆಲಸದಕ್ಕಿನ ಮಾಮಲ್ಲ ಜಾಥಾ ನಡತಂಡು ಸಭೆ ಉದ್ದೀಪನಾಲಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ದನಿಕಲಿನ ಸಂಘದ ಕಾರ್ಯಂತಿರು ಪುರುಷೋತ್ತಮ ಕಮಿಲ ಇದುಕೊಂಡಿರು ದಕ್ಷಿಣ ಕನ್ನಡ ಗ್ಯಾರೇಜ್ ದನಿಕಲಿನ ಬೊಕ್ಕ ಕಾರ್ಮಿಕ ಸಂಘದ ನಿರ್ದೇಶಕರು ಎ ಜನಾರ್ದನ ಸುರುತ್ತಪಾತೆರ ಪಂಡಿರು ಶಾಸಕರು ವೇದವ್ಯಾಸ ಕಾಮತ್ ಗುರ್ಕಾರ್ಮಿಡು ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿರು ಇತ್ತಿದ್ದು ಸಭೆ ಉದ್ದೀಪನಾಂಡು ಸ್ವಾಮೀಜಿ ಆಶೀರ್ವಚನ ಕೊರ್ದು ಯಂತ್ರ ಈಗೊಟ್ಟು ನಮ್ಮ ಇತ್ತದು ದೇಶದ ಬುಳಿಚಿಲಿಗೆ ಗ್ಯಾರೇಜ್ ದನಿಕಲು ಬೊಕ್ಕ ಬೇಲದಕ್ಕಿನ ಪಾಲು ಮಲ್ಲ ಇತ್ತದು ದಿನದ ಪ್ರತೀಕ್ಷಣಲ ಸಮಾಜ ಸೇವೆಗೆ ದೀವೊಂದಿருந்து ಪಂಡಿರು ಮಿಲಾಗ್ರೆಸ್ ಕಾಲೇಜದ ದುಮ್ರದ ಪ್ರಿನ್ಸಿಪಾಲೇರು ಧರ್ಮಗುರು ಫ್ರಾನ್ಸಿಸ್ ಡೇವಿಯರ್ ಗೂನ್ಸ್ ಪಾತಿರ್ದು ದೇಶದ ಬೆರಿಮುಲ್ಲು ಆದಿಪುನ ರೈತೇರ್ನಂಚ ಗ್ಯಾರೇಜ್ ದನಿಕ್ಲಿನ ಬೊಕ್ಕ ಬಿನ್ಪುನಕ್ಲಿನ ಸೇವೆ ಉಂಡು ಗ್ಯಾರೇಜ್ ಉಪ್ಪುನಕ್ಲೆಗ್ ಸರ್ಕಾರದ ತಿಕ್ಕುನ ಸಂಘಟನೆ ಆಯ್ನ ಆವನ್ನ ಕಾರ್ಮಿಕರನ ಪ್ರಯೋಜನ ತಿಕ್ಕುನಂಚ ಆವಡು ಪಂಡೇರು ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಶಾಸಕರು ವೇದವ್ಯಾಸ ಕಾಮತ್ ಪಾತಿರ್ದು ಎಡ್ಡೆಪ್ಪು ಬೈಕೆರು ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಮೇಯರ್ ಜಯನಂದ ಅಂಚನ್ ಒತ್ತು ಮೇಯರ್ ಪೂರ್ಣಿಮಾ ಅರವಿಂದ ಮೋಟಾರ್ಸ್ ಆಡಳಿತ ನಿರ್ದೇಶಕರು ಆರೂರು ಕಿಶೋರ್ ರಾವ್ ಪಾಲಿಕೆ ಸದಸ್ಯರಾದ ದಿವಾಕರ್ ಪಾಂಡೇಶ್ವರ ಶೈಲೇಶ್ ಶೆಟ್ಟಿ ಭರತ್ ಎಸ್ ಕುಡ್ಲದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಐಒಸಿಎಲ್ ಹಿರಿಯ ಮ್ಯಾನೇಜರ್ ವೈಭವ್ ಚಂದ್ರ ರಮನಾಥ್ ಟ್ರೇಡಿಂಗ್ ಕಾರ್ಪೊರೇಷನ್ದ ಪ್ರಸನ್ನ ಕೆಆರ್ ಕುಡ್ಲದ ಐಒಸಿಎಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಪಂಕಜ್ ಕುಮಾರ್ ಸಮ್ಮೇಳನದ ಪ್ರಧಾನ ಸಂಚಾಲಕರು ದಿವಾಕರ ಎಂ ದಕ್ಷಿಣ ಕನ್ನಡ ಗ್ಯಾರೇಜ್ ಯಜಮಾನಿಯರ ಬೊಕ್ಕ ಕಾರ್ಮಿಕರನ ಸಂಘದ ಗುರ್ಕಾರ್ಯರು ಕೇಶವ ಪಣವದ ಗುರ್ಕಾರ್ಯರು ರಾಜ್ಗೋಪಾಲ್ ಜೊತೆ ಸಂಚಾಲಕರು ದಿನೇಶ್ ಕುಮಾರ್ ಸಂಘಟನಾ ಕಾರ್ಯಂತಿರು ಸತೀಶ್ ಗಟ್ಟಿ ಸಮಿತಿ ಸದಸ್ಯರು ಮಾಧವ ಬಂಗೇರ ಪಾಲ್ಗೊಂಡಿರು ಸುಧಾಕರ್ ರಾವ್ ಪೇಜಾವರ ಬೊಕ್ಕ ವಾಸುದೇವರಾವ್ ಕುಡುಪು ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಕಾರ್ಮಿಕರು ಮತ್ತು ಗ್ಯಾರೇಜ್ ಮಾಲಕರು ಮಾಡುವಷ್ಟು ಉಪಕಾರ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ತಾಂತ್ರಿಕ ಯುಗದಲ್ಲಿ ನಾವಿದ್ದೇವೆ, ಯಾವುದು ನಡ್ಕೊಂಡು ಹೋಗೋ ಯುಗದಲ್ಲಿಲ್ಲ. ಅನಿವಾರ್ಯವಾಗಿ ನಮಗೆ ವಾಹನಗಳು ಬೇಕು. ಆ ವಾಹನ ಸುಸ್ಥಿತಿಯಲ್ಲಿರಬೇಕು. ಒಳ್ಳೊಳ್ಳೆಯ ಕಂಪನಿಗಳು ಒಳ್ಳೊಳ್ಳೆಯ ವಾಹನಗಳನ್ನು ಕೊಟ್ಟರೂ ಕೂಡ ಯಾವುದು ಕೂಡ ಶಾಶ್ವತವಾಗಿ ಹಾಳಾಗದೇ ಇರುವುದಂತಹದ್ದು ವಾಹನ ಯಾವುದು ಬರಲೇ ಇಲ್ಲ. ಹಾಗಾಗಿ ಯಾವಾಗಲೂ ಕೈ ಕೊಡುವಂತಹ ಸಾಧ್ಯತೆಗಳಿದ್ದಾಗ ಗ್ಯಾರೇಜಿನಿಂದ ಮೂಲಕ ಕ್ಲುಪ್ತವಾದ ಸಮಯಕ್ಕೆ ಸರಿಯಾಗಿ ಏನಾದರೂ ಅನುಕೂಲ ಮಾಡಿಕೊಟ್ರೆ ಅಷ್ಟು ದೊಡ್ಡ ಕೃತಜ್ಞತೆ ಇನ್ಯಾರಿಗೂ ಸಲ್ಲುವುದಿಲ್ಲ. ಹಾಗಾಗಿ ಗ್ಯಾರೇಜಿನ ಅವಶ್ಯಕತೆ ಏನಿದೆ ಅಂತ ಹೇಳೋದು ವಾಹನದಲ್ಲಿ ಓಡಾಡೋರಿಗೆ ತುಂಬ ಅಗತ್ಯವಾಗಿ ಗೊತ್ತಿದೆ. ಅಂತಹ ವಾಹನ ಮಾಲೀಕರಿಗೆ ಮತ್ತು ವಾಹನ ಚಾಲಕರಿಗೆ ಈ ಗ್ಯಾರೇಜ್ ಮಾಲಕರ ಮತ್ತು ಕಾರ್ಮಿಕರ ಸಂಘದಿಂದ ಆಗುವಂಥ ಉಪಕಾರ ಅತಿ ದೊಡ್ಡದು ಅಂತ ಹೇಳಿದ್ರೆ ಎರಡು ಮಾತಿಲ್ಲ. ಹೇಗೆ ನಮ್ಮ ದೇಶದ ಬೆನ್ನೆಲುಬು ರೈತರು, ಅದೇ ರೀತಿ ನಮ್ಮ ದೇಶದ ಇನ್ನೊಂದು ಬದಿಯಲ್ಲಿ ಈ ಈ ಗ್ಯಾರೇಜ್ ಮಾಲಕರೊಂದು ಹೇಳಲು ತುಂಬ ಸಂತೋಷ ಆಗುತ್ತೇನೆ ಮತ್ತು ಇದಕ್ಕೆ ನಾನು ಬೇಕಾದಂಥ ಸಮರ್ಥನೆ ಕೊಡಲು ಇಚ್ಛಿಸ್ತೇನೆ. ಸಮರ್ಥನೆ ಈ ರೀತಿ ಇದೆ. ಇವರು ಯಾವ ವಾಹನ ಬೇಕಾದ 2 ಚಕ್ರ 3 ಚಕ್ರ 4 ಚಕ್ರ 10 12 18 ಚಕ್ರಗಳ ದೊಡ್ಡ ದೊಡ್ಡ ವ್ಯಾಗನ್ಸ್ಗಳು ಕೊಂಡೋಗೋ ಲಾರಿಗಳು ಇರಲಿ, ಯಾವುದಿರಲಿ, ಅದನ್ನು ಸುಸುಸ್ತಿಗೆ ತರುವುದು ಈ ಗ್ಯಾರೇಜ್ ಮಾಲಕರು ಮತ್ತು ಅವರ ಕಾರ್ಮಿಕರು ಮತ್ತು ಅವರ ಶ್ರಮಿಕರು. ಹಾಗಾಗಿ ರಾತ್ರಿ ಇವರು ಒಂದು ವ್ಯಾಪಾರ ವಹಿವಾಟವನ್ನು ಇನ್ನೊಂದು ರಾಜ್ಯಕ್ಕೆ ಕೊಂಡೋಗಬೇಕು, ಆ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಕೊಂಡೋಗಬೇಕು, ಅಲ್ಲಿ ಬಟವಾಡೆ ಮಾಡಬೇಕು, ಮತ್ತು ನಮ್ಮ ವ್ಯಾಪಾರ ಅಭಿವೃದ್ಧಿ ಆಗಬೇಕು, ನಮ್ಮ ದೇಶದ ಪ್ರಗತಿ ಆಗಬೇಕು, ದೇಶವನ್ನು ಕಟ್ಟಬೇಕು ಎಂಬಿತ್ಯಾದಿ ಹಿನ್ನೆಲೆಯಲ್ಲಿ ಹೇಗೆ ರೈತ ಜೀವಾಳ ಅದೇ ರೀತಿ ಗ್ಯಾರೇಜಿನವರು ಎಲ್ಲರೂ ಜೀವಾಳ ಅಂತ ನಾನು ಇದನ್ನು ಇಲ್ಲಿ ಹೇಳ್ತೇನೆ ಮತ್ತು ಅವರಿಗೆ ಮಗದೊಮ್ಮೆ ಅಭಿನಂದಿಸ್ತೇನೆ. ಎಲ್ಲೋ ಒಂದು ಕಡೆಗಳಲ್ಲಿ ನಾವು ಹೇಳ್ತೇವೆ ಎಂಜಿನ ಉಂಡೆ ಗ್ಯಾರೇಜ್ ದಕ್ಕಲಿಗೆ ಪೋಪುನು 4 ನಟ್ಟನ್ನು ಟೈಟ್ ಮಾಡ್ಕೊಂಡು ಕಾಸಿಗೆ ತಂದು ಆ ಗ್ಯಾರೇಜ್ನಲ್ಲಿ ಆ ವಾಹನಗಳು ಸರಿಯಾಗಿಲ್ಲ ಅಂದರೆ ರಾತ್ರಿ ಆಗಲು ಅದರ ಮೇಲೆ ಪರಿಶ್ರಮ ಎಷ್ಟಿದೆ, ಅದರ ಕಷ್ಟ ಎಷ್ಟಿದೆ. ಎಲ್ಲೋ ಒಂದು ಕಡೆ ರಾತ್ರಿ 2 ಗಂಟೆಗೆ ಬಂದು ಯಾರೋ ಒಬ್ಬ ಬಾಗಿಲು ತಡ್ತಾನೆ, ಎಂಗೆಲ್ಲ ಗಾಡಿ ಒಂದು ಬಲೆ ಅಣ್ಣ ಅಂತ ಹೇಳುವಾಗ ಎದ್ದು ಹೋಗಬೇಕು ಅಂತ ಹೇಳಿದ್ರೆ ಆ ಮನಸ್ಸಿಗೆ ಭಾವನೆಗಳು ಯಾವ ರೀತಿ ಇದೆ, ಅದಕ್ಕೆ ಬೆಲೆ ಇಲ್ಲ, ಭಾಳ ದೊಡ್ಡ ಬೆಲೆ ಇದೆ. ಅದರ ಬೆಲೆ ನಮಗೆ ಕಟ್ಟಲಿಕ್ಕಾಗಲ್ಲ, ಭಾಳ ದೊಡ್ಡ ಬೆಲೆ ಅದು. ಹಾಗಾಗಿ ಅಂಥ ಗ್ಯಾರೇಜ್ ಸಂಘದ ಪದಾಧಿಕಾರಿಗಳ ಕಷ್ಟವನ್ನು ನೋಡಿದಾಗ ಕಾರ್ಮಿಕ ಇಲಾಖೆಯಿಂದ ಇರ್ಬೋದು 10 ಯೋಜನೆಗಳನ್ನು ತಮಗೆ ಅನುಷ್ಠಾನ ಮಾಡಬೇಕು. ತಮ್ಮ ಕಷ್ಟವನ್ನು ನಮಗೆ ಅರ್ಥ ಆಗಿದೆ, ಮತ್ತಾರಿಗೆ ಅರ್ಥ ಆಗಬೇಕು, ನಮಗೆ ಅರ್ಥ ಆಗಬೇಕು. ಹಾಗಾಗಿ ಕಾರ್ಮಿಕ ವರ್ಗದ ಬಹಳ ದೊಡ್ಡ ಕಷ್ಟ ಇದೆ, ಅದನ್ನು ಸುಧಾರಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಉಳ್ಳಾಲ ತಾಲೂಕು ಕೊಲ್ಯ ಅಡ್ಕಡು ಐತರ ರಾತ್ರಿ ಕಾರ್ ಲೈಟ್ ಕಂಬಗು ಎಡ್ತದು ಒರಿ ಜವನೆ ಜಾಗೆಡಿ ತೀರ್ದು ಜೋರದ ಪೆಟ್ಟೈನ ಬೊಕ್ಕೋರಿಯನ್ನು ಆಸ್ಪತ್ರೆಗೆ ಸೇರ್ಸದಿತ್ತೀರು. ಬಾಷರ್ ಅಹಮದ್ ಪುದರ್ದ ಆರು ಸೋಮವಾರ ತಿಳಿದಿರು.
ಉಳ್ಳಲ್ ತಾಲೂಕು ಕುಲ್ಯ ಅಡಕಡು ಐತರ ರಾತ್ರಿ ಕಾರ್ ಲೈಟ್ ಕಂಬಗೆ ಇಡ್ತದು ಊರಿ ಜಾಗಿಡಿ ತೀರ್ದು ಜೋರುದ ಪೆಟ್ಟಾದ ಆಸ್ಪತ್ರೆಗೆ ಪಾಡ್ದಿತ್ತನ ಬೊಕ್ಕೂರಿಲ ಸೋಮವಾರ ತೀರ್ದೇರು. ಆಸ್ಪತ್ರೆ ಹಿಡಿತದ ತೀರ್ನಾರ ಕಾಸರಗೋಡು ಜಿಲ್ಲೆ ಉಪ್ಪಳ ಹಿದಾಯತ್ ನಗರದ ಬಾಷರ್ ಅಹಮದ್ ಅದುಲ್ಲೇರು ಹರಗಿ 22 ವರ್ಷ ಪ್ರಾಯ ಆದಿತ್ತಂಡು. ಕಾರ್ ಬುಡಂತಿನ ಸೋದರ ಅಬ್ದುಲ್ ರಿಫಾಯ್ ಗಾಡಿ ಇಡ್ತನ ಪಗನೆ ಜೀವ ಕಳವಂದಿರು. ಬಾಷರ್ ಕುಳ್ಳದ ಖಾಸಗಿ ಕಾಲೇಜಿಡು BCA ಕಲ್ತೊಂದಿತ್ತೇರು. ಜನವರಿ 28 ಗಲ್ಫಡ್ದು ಬೈದಿನ ಮೊಹಮ್ಮದ್ ರಿಫಾಯ್ ಅಮ್ಮೇರ್ನ ಮೆಗ್ಗೆನ ಮಗಿ ಬಾಷರ್ ಅಹಮದ್ ಬೊಕ್ಕ ಒಟ್ಟು ಕಲ್ಪನಾ ಫಾತಿಮಾ ಬೊಕ್ಕ ರೇವತಿ ಕುಡ್ಲಡ್ದು ತಲೆಪಾಡಿದಂಚಿ ಕಾರಡು ಪೋಂದು ಪುಡಾಗ ಗಾಡಿ ಮಾರ್ಗದ ಡಿವೈಡರ್ ಏರ್ದು ಲೈಟ್ ಕಂಬಗೆ ಇಡ್ತಿತ್ತಂಡು. ಕಟ್ಟೋಣ ಗುತ್ತಿಗೆದಾರರು ಸೈಯದ್ ಪನ್ಪಣರ ಮಗಿ ಅಬ್ದುಲ್ ರಿಫಾಯ್ ಅಮ್ಮೇರು ಅಪ್ಪೆ 20 ಸೋದರಿರು ಬೊಕ್ಕ 3 ಸೋದರಿಯರನ್ನು ಆಗತಿದ್ದರು. ಕುಡ್ಲ ದಕ್ಷಿಣ ಸಂಚಾರಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ರೇವತಿ ಬೊಕ್ಕ ಫಾತಿಮಾ ಕುಡ್ಲದ ಆಸ್ಪತ್ರೆ ಹಿಡಿತದು ಉಷಾರಾವಂದುಲೇರೆಂದು ತಿರಿದು ಬೈದಂಡು. ಅಭಿಮಾನಿಗಳ ಆಶೀರ್ವಾದಡು ತಾನು ಬಚವಾತೆ ಏರ್ಲದಾಲ ಪೋಡಿ ಪೊಡುಂದಿಜ್ಜಿ ತರೆಕೆ ಹೆಲ್ಮೆಟ್ ಪಾಡ್ದಿತ್ತೆ ಅಂಚದ ತರೆಕದಾಲ ಪೆಟ್ಟ ಒಂದೇ ಒರಿದೆ ಎಂದು ತುಳುನಾಡ ಮಾಣಿಕ್ಯ ಬಿರ್ದು ಪಡೆಯಿನ ತುಳು ಸಿನಿಮಾ ರಂಗದ ತಮಾಷೆ ಕಲಾವಿದಿರು ಅರವಿಂದ ಬೋಳಾರ ಪಂತೇರು ಸ್ಕೂಟರ್ ಮಗರ್ದು ಕಾರ್ಗ್ ಪೆಟ್ಟಾತಿನಾರು ಕುಡ್ಲದ ಆಸ್ಪತ್ರೆ ಸುದ್ದಿ ಮಾಧ್ಯಮದ ಕಡ ಪಾತೇರಿಯರು. ತುಳುನಾಡ ಮಾಣಿಕ್ಯ ಪನ್ಪುಣ ಬಿರ್ದು ಪಡೆಯಿನ ತುಳು ನಾಟಕ ಬೊಕ್ಕ ಸಿನಿಮಾ ರಂಗದ ಪೆರ್ಮೆದ ತಮಾಷೆ ಕಲಾವಿದಿರು ಅರವಿಂದ ಬೋಳಾರ ಮೇರಣ ಗಾಡಿ ಮಗರ್ದು ಅರೆಗೆ ಪೆಟ್ಟಾದು ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದಿರು. ಪಂಪುವೆಲ್ ಪಳ್ಳಿದ ಕೈತಲು ಎದುರುದ ಗಾಡಿದಾಯಿ ಒರೊನೆ ಬ್ರೇಕ್ ಪಾಡ್ನಾಗ ಪಿರೌಡಿತ್ ನಾರಿನ ಸ್ಕೂಟರ್ 10 ಕಳೆ ಒಂದು ಅಡ್ಡ ಮಗರ್ದು ಅರವಿಂದ ಬೋಳಾರ ಮಾರ್ಗಗೂ ಬೂಡ್ದೇರು. ಅರಣ ಕಾರ್ಗ್ ಜೋರು ಪೆಟ್ಟಾದಿತ್ತದು ಅಂಗಾರೆ ಕಾಂಡ ಆಪರೇಷನ್ ವ್ಯವಸ್ಥೆ ಮಲ್ತಿತ್ತೇರು. ಅರವಿಂದ ಬೋಳಾರ ಈ ಬಗೆಟ್ ಮಾಧ್ಯಮ ನಡ ಪಾತಿರ್ದು ಎನ್ನ ಗಾಡಿ ಸ್ಕಿಡ್ ಆದು ಎಲ್ಲಿಯ ಮಟ್ಟದ ಪೆಟ್ಟಾತನ್ನು ಮಾತ ಅಭಿಮಾನಿಲಿನ ಆಶೀರ್ವಾದಗಳು ತಾನು ಬಚವಾತೆ ಏರ್ಲದಾಲ ಪೊಡಿ ಪೊಡುಂದಿಜ್ಜಿ ತರಕ್ಕೆ ಹೆಲ್ಮೆಟ್ ಪಾಡ್ದಿತ್ತೆ ಅಂಜಾದ ತರೆಕದಾಲ ಪೆಟ್ಟ ಒಂದೇ ಒರಿದೆ ಅಂತ ಪಂಡೀರು. ನಿಜವಾಗ್ಲೂ ನನಗೆ ಆಕ್ಸಿಡೆಂಟ್ ಆದದ್ದು ಕರೆಕ್ಟು, ಆದರೂ ಅಂಥದ್ದು ಏನೂ ಆಗಿಲ್ಲ. ಸ್ಕಿಡ್ ಆಗಿದೆ, ಸ್ಕಿಡ್ ಆಗಿ ಸ್ವಲ್ಪ ಕಾಲಿಗೆ ಏಟಾಗಿದೆ ಅಲ್ಲದೆ ಮತ್ತು ಆರೋಗ್ಯವಾಗಿದ್ದೇನೆ. ನನ್ನ ಕಣ್ಣನ್ನು ನೋಡುವಾಗ ನಿಮಗೆ ಅನಿಸಿರ್ಬೋದು ಏನೂ ಆಗಿದೆ, ಏನೂ ಆಗಿಲ್ಲ. ಅದು ಇಂಜೆಕ್ಷನ್ ಕೊಟ್ಟದ್ದು ಸ್ವಲ್ಪ ರಿಯಾಕ್ಷನ್ ಆಗಿ ಹೀಗಾಗಿದೆ. ನೀವೆಲ್ಲರೂ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಮ ಆಶೀರ್ವಾದದಿಂದ ನನಗೆ ಏನೂ ಆಗಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದೇನೆ. ಅದು ನಾನು ಡ್ರೈವಿಂಗ್ ಮಾಡುವ ಸಮಯದಲ್ಲಿ ನನ್ನ ತಲೆಯಲ್ಲಿ ಹೆಲ್ಮೆಟ್ ಇತ್ತು. ಹೆಲ್ಮೆಟ್ ಇಲ್ಲ ಅಂತಾದರೆ ತುಂಬ ಕಷ್ಟ ಇತ್ತು. ಹೆಲ್ಮೆಟ್ ರೀತಿಯಿಂದ ಸೇಫ್ ಆಗಿದ್ದೇನೆ. ನಿಮ್ಮೆಲ್ಲರದ್ದು ಆಶೀರ್ವಾದ ನನಗಿರಲಿ. ಸುರತ್ಕಲ್ ನಡತಿನ ಮಹಮ್ಮದ್ ಫಾಜಿಲ್ನ ಕೇರ್ನವು ಪ್ರವೀಣ್ ನೆಟ್ಟಾರ್ನ ಕೆರ್ನೆಕ್ ಪಗೆ ಸಂದಾಯ್ತ ಅಂದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯಂತಿರು ಶರಣ್ ಪಂಪುವೆಲ್ ಒತ್ತೊಂದು ಪಾತೆರ ಪಣ್ಣೆಡ್ದವರ ಅರನ ಬಂಧನ ಮಲ್ತದು ತನಿಖೆ ನಡಪವಡೊಂದು ಒತ್ತಾಯ ಮಲ್ತದು ಫಾಜಿಲೇರ್ನ ಅಮ್ಮೆರು ಉಮ್ಮರ್ ಫಾರೂಕ್ ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ರೆಗ್ ಭಿನ್ನಾಯ್ತೊಂದು ಓಲೆ ಕೊಡ್ತೇರು. ಸುರತ್ಕಲ್ ನಡತಿನ ಮಹಮ್ಮದ್ ಫಾಜಿಲ್ನ ಕೇರ್ನವು ಪ್ರವೀಣ್ ನೆಟ್ಟಾರ್ನ ಕೆರ್ನೆಕ್ ಪಗೆ ಸಂದಾಯ್ತ ಅಂದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯಂತಿರು ಶರಣ್ ಪಂಪುವೆಲ್ ಒತ್ತೊಂದು ಪಾತೆರ ಪಣ್ಣೆಡ್ದವರ ಅರೆನ ಬಂಧನ ಮಲ್ತದು ತನಿಖೆ ನಡಪವಡೊಂದು ಒತ್ತಾಯ ಮಲ್ತದು ಫಾಜಿಲೇರ್ನ ಅಮ್ಮೆರು ಉಮ್ಮರ್ ಫಾರೂಕ್ ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ರೆಗ್ ಭಿನ್ನಾಯ್ತೊಂದು ಓಲೆ ಕೊಡ್ತೇರು. ಫಾಜಿಲ್ನ ಕೆರ್ನ ಕೇಸ್ಗೆ ಸಂಬಂಧ ಹೆಣ್ಮಜನ ಆರೋಪಿಲಿನ ಪತ್ತದು ದೂರು ಪಟ್ಟಿನ ಕೋರ್ಟ್ಗೂ ಸಂದಾದಂಡು. ಈ ಕೆರ್ನ ಕೇಸ್ದ ಸೂತ್ರಧಾರನ ಬಗೆಟ್ ತನಿಖೆ ನಡಪಾಯರೆ ತಾನು ಕೇಂದಿತ್ತಿದೆ ಏನೆಲ್ಲ ಇಡೆಮುಟ್ಟ ತನಿಖೆ ಮಲ್ತದಜ್ಜಿ. ಇತ್ತೆ ಪ್ರವೀಣ್ ನೆಟ್ಟಾರ್ನ ಕೆರ್ನೆಕ್ ಪಗೆ ಆದು ಫಾಜಿಲ್ನ ಕೆರ್ತಂಡು ಶರಣ್ ಪಂಪುವೆಲ್ ಸಾರ್ವಜನಿಕವಾದ ಪಾತೇರ್ ನಡೆದವರ ಎನ್ನ ಮಗಿ ಫಾಜಿಲ್ನ ಕೆರ್ನ ಬಗೆಟ್ ಶರಣ್ಗೆ ಇಡೀ ಮಾಹಿತಿ ಇತ್ತದು ಆರನ ಒಪ್ಪಿಗೆದಂಚ ಕೆರ್ನ ಸಂಶಯ ಉಂಡು. ಅಂಚದು ಅರೆನ ಪತ್ತದು ಸರಿಯಾಯಿನ ತನಿಖೆ ನಡಪಾವಡೊಂದು ಉಮ್ಮರ್ ಫಾರೂಕ್ ಒತ್ತಾಯ ಮಲ್ತದೇರು. ಒಂದುವೆ ಪೊರ್ತು ಆರು ಮಾಧ್ಯಮದ ಕಡ ಉಮ್ಮರ್ ಫಾರೂಕ್ ಪತಿರ್ದ ಈ ಕೇಸಿಡು ತಾನು ಕಾನೂನು ಪೊಂಬಾಟ ನಡಪಾವೆ ಸುರತ್ಕಲ್ ಸ್ಟೇಷನ್ಲ ಕೇಸ್ ಪಾಡುವೆ ಎಂದು ಪಂಡೇರು. ಹಿಂದುಲು ಇಂಚಿನ ಕೆಲಸ ಮಲ್ಪಾಯರು ಅಂಚದು ಹಿಂದುಲು ಒಂದು ಪನ್ಪಣ ಬೊಡ್ಚಿ ಹಿಂದುತ್ವವಾದಿಲಿನ ಕೂಟ ಅಂದು ಪನ್ನಡು ಹಿಂದೂ ಮುಸ್ಲಿಂ ಪೆಟ್ಟು ಮಲ್ಪವನ ಬೊಡ್ಚಿ ತಾಕತ್ತಿತ್ತಿನ ಶರಣ್ ಪಂಪುವೆಲ್ ಒರಿಯೇ ಏನನ್ನು ಕೆರಿಯರ ಬರಡು ಯಾನು ಒರಿಯೇ ಪೋಪೆ ಎಂದು ಉಮ್ಮರ್ ಫಾರೂಕ್ ಪಂಡಿರು. ನನ್ನ ಮಗೆ ಈಗ ಮರ್ಡರ್ ಆಗಿ ನಿನ್ನೆಗೆ 6 ತಿಂಗಳಾಯಿತು. ನಾನು ಆವತ್ತಿಂದ ಕೇಳ್ತಿದ್ದೇನೆ ಇದರ ಹಿಂದೆ ಯಾರು ಇದ್ದಾರೆ ಅಂತ. ಇದರ ಹಿಂದೆ ನಿನ್ನೆ ತುಮಕೂರಲ್ಲಿ ಸ್ವೀಚಲ್ಲಿ ಗೊತ್ತಾಯಿದ್ರೆ ಹಿಂದೆ ಯಾರಿದ್ದಾರೆ ಅಂತ ನನಗೆ. ಹಿಂದೂಂತ ಹೇಳಿಬೇಡಿ, ಹಿಂದುತ್ವ ಅಂತ ಹೇಳಿ. ಹಿಂದೂಗಳು ಯಾರು ಅಂತ ಥರ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಇದರಿಂದ ಮಾಡಿದ್ವಿ, ಹಿಂದುತ್ವ ನಾವು ಹೊಡೆದಿದ್ವಿ, ಅದರಿಂದ ಹೊಡೆದ್ವಿ, ಪಾದನೆ ಮಾಡಿದ್ವಿ, ನಾವೇ ನೆಟ್ಟರ ಕೊಲೆಗೆ ಇದಕ್ಕೆ ಇತ್ತಿರಿಸಿದ್ವಿ ಅಂತ ಹೇಳಿದ್ದಾರೆ ಅವರು. ಹಾಗೆ ನಾವು ಓಡಿಸಿ ಹೊಡೆದಿದ್ವಿ, ನಾವು ಇದು ವೀರತರ ಅಂತ. ಅದು ವೀರತರ ಅಲ್ಲದು. ಹಾಗೆ ಓಡಿಸಿ ಹೊಡೆದು 8 ಜನ ಮೋದಿ ಒಬ್ಬರಿಗೆ ಹೊಡೆದು ಅದು ವೀರ ಅಲ್ಲದು, ಹೇಡಿಗಳು ಅವರು. ಅವನು ಎದ್ದು ಮಾತಾಡ್ತಾನಲ್ಲ, ಹಿಂದೂಗೆ ಮಾತಾಡಬೇಡಿ. ಇದರಲ್ಲಿ ಹಿಂದುತ್ವ ಅಂತ ಅವ್ರದ್ದು ಗ್ರೂಪ್ ಬೇರೆ, ಅದು ಬೇರೆ. ಅದು ಒಂದು ಹಣ ಮಾಡೋ ಗ್ರೂಪ್ ಥರ ಅಂತ ಹೇಳ್ತೀನಿ ನಾನು. ಹಿಂದೂಗಳಂತದ್ದು ಒಳ್ಳೆಯವರು, ಹಿಂದುತ್ವ ಒಳ್ಳೆಯದಲ್ಲ. ಈ ಥರ ಹೇಳುವಾಗ ನಾನು ಅದಕ್ಕೋಸ್ಕರ ಎಲ್ಲ ಸ್ಪೀಚಲ್ಲಿ ಬಂತು, ಎಲ್ಲ ಟಿ ವಿಯಲ್ಲಿ ಬಂತು, ಎಲ್ಲ ಓಪನ್ ಕೊಟ್ಟಿದ್ದಾನೆ ಅವನು. ಈ ಥರ ನಾವು ಓಡಿಸಿದ್ದು, ನಾವು ಮಾಡಿಸಿದ್ದು, ನಾವು ಜನ ಕಳಿಸಿದ್ದು, ನಾವು ವೀರರು ಹಾಗೆ ಹೀಗೆ ಅಂತ. ವೀರ ಅಲ್ಲ ಅವನು, ಹೇಡಿಗಳು ಅವನು. ಇಲ್ಲಿ ಕಮಿಷನರ್ ಆಫೀಸಿಗೆ ಬಂದು ಮನವಿ ಕೊಟ್ಟಿದ್ದೀನಿ. ಈಗ
ಈಗ ಪಣಂಬೂರು ಹೋಗ್ತೀನಿ, ನಮ್ಮ ಸ್ಟೇಷನ್ಗೆ ಹೋಗ್ತೀನಿ, ಎಲ್ಲ ಕಡೆ ಹೋಗಿ ನಾನು ಕೊಡ್ತೀನಿ. ಈಗ ಇವನೇ ಕೊಲೆಗೆ ಮೂಲ ಕಾರಣ ಇವನೇ ಅಂತ ಅಸಿಸ್ಟೆಂಟ್ ಕಮಿಷನರ್ ಹೋಗ್ತೀನಿ, ಸುರತ್ಕಲ್ಗೆ ಹೋಗಿ ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ಒಂದು ಸರ್ಕಾರಕ್ಕೆ ಒಂದು ಮಾನವೀಯತೆ, ಕರುಣೆ, ಮನುಷ್ಯತ್ವ ಯಾರಿಗಾದ್ರು ಮಿನಿಸ್ಟರ್ ಯಾರಿಗಿದ್ರೆ ನನ್ನ ಮಾಡಾಧ್ಯಕ್ಷ ಯಾರಾದ್ರೂ ಬರ್ತಿದ್ರು. ಹಣಕ್ಕೆ ನಾನು ಕೇಳೋದಿಲ್ಲ, ಅವ್ರದ್ದು ಸಹಾಯ ಬೇಡ, ಒಂದು ಹೇಗಿದ್ಯಾ ಏನಾಯಿತು ಒಂದು ಬಂದು ಕೇಳಿದ್ರು. ಇಷ್ಟ ಅನ್ಕ ಒಂದು ಯಾರು ಬಂದಿಲ್ಲ, ಒಂದು MLA ಬಿಟ್ಟು MP ಒಂದು ಪಂಚಾಯತ್ನ ಸಹ ಬಂದಿಲ್ಲ. ನಾ ಸರ್ಕಾರದ ಮಾತು ಹೇಗೆ ಎತ್ತಲಿ? ಆದರೆ ಒಂದು ಮಾತ್ರ ಇವತ್ತು ನನಗಾಗಿದೆ, ನಾಳೆ ದೇವರಂತ ಬಿದ್ರಂಟಲ್ಲ, ಅದು ಅವನಿಗೆ ಅವ್ರಿಗೆ ಆಗೋದು ಗ್ಯಾರಂಟಿ. ಅದೊಂದು ಹೇಳ್ತೀನಿ, ಇವನಿಗೆ ಒಂದು ಹೇಳ್ತೀನಿ, ನಾನು ಓಡಿಸಿದ್ದೀನಿ, ನಾನು ಮಾಡಿಸಿದ್ದೀನಿ, ಇವನು ಓಪನ್ ಚಾಲೆಂಜ್ ಕೊಡ್ತಾನಲ್ಲ, ಅದು ಇವನಿಗೆ ಒಂದು ಚಾಲೆಂಜ್ ಕೊಡ್ತೀನಿ. ನಾನು ಯಾರಿಗೆ? ಸಣ್ಣ ಪಂಪೇಲ್ಗೆ. ನಾನು ಅವನೊಬ್ಬ ಬರಲಿ ನನ್ನ ಹತ್ರ. ನಾವು ನೋಡಿ ಒಬ್ಬೊಬ್ಬರಿಗೆ ಇವನು ಅಜ್ಜರ ಕೊಡ್ತೀನಿ, ನಾವು ಹಿಂದುತ್ವ ಹಿಂದೂ ಅಂತ ಹೇಳ್ತಾನೆ ಇವನು. ಆ ಥರ ಹಿಂದೂಗಳನ್ನ ಇವನು ದಾರಿಗೆ ತರಬೇಡಿ, ಸುಮ್ಮನೆ ಹಿಂದೂ ಮುಸಿ ಗಾಟ ಮಾಡಿಸ್ಬೇಡಿ. ಇವನು ಯಾರ ಅಪ್ಪನ ಇವನು ಸಾಯಿಸೋದು ಬೇಡ, ಯಾರ ಅಪ್ಪನ ಮಕ್ಕಳು ಒಳ್ಳೇದಿರಲಿ, ಯಾರ್ದು ಇವನು ಸಾಯಿಸೋದು ಬೇಡ. ಇವನು ಹೇಳಿದ ಎಲ್ಲೆಲ್ಲಿ ಹೋಗಿ ತುಮಕೂರಲ್ಲಿ ಕೊಡ್ತಾನಲ್ಲ ಇವನು ಇದೇ ಅಪ್ಪನಿಗೆ ಹುಟ್ಟಿದ್ರೆ ನನ್ನ ಹತ್ರ ಓಪನ್ ಬರಲಿ, ನನಗೆ ಕೊಲೆ ಮಾಡಲಿ ಬರಲಿ, ಇವನು ಒಬ್ಬನೇ ಬರಲಿ, ನಾನು ಒಬ್ಬನೇ ಬರ್ತೀನಿ ಅವನ ಹತ್ರ. ಹಿಂದೂಗಳಂತ ಇವನು ಹೇಳ್ತಾನೆ, ಹಿಂದೂಗಳಂತ ಇವನು ಹೇಳೋದು ಬೇಡ. ಇವನು 60 ಇಲ್ಲ ಹಿಂದೂಗಳಂತ ಹೇಳಲಿಕ್ಕೆ. ಹಿಂದುತ್ವ ಇವನು ಗ್ಯಾಂಗ್ ಅಂತ ಹೇಳಿ, ಇವನು ಮಾಡಿಸುವ ಗ್ಯಾಂಗು, ಹಣಕ್ಕೋಸ್ಕರ ಕಳಿಸುವ ಗ್ಯಾಂಗ್ ಅಂತ ಹೇಳಿ. ಹಿಂದೂಗಳಿಗೆ ಇವನು ಹೆಸರು ತರೋದು ಬೇಡ. ನಾವು ಹಿಂದೂಗಳು ನನಗಿಲ್ಲ, ನಾವು ಯಾವ ಜಾತಿಯಲ್ಲಿ ಹೇಳಿ ಗಂಡು ಮಾತ್ರ, ನಾವು ಯಾವ ಜಾತಿಯಲ್ಲಿ ನಾನಿಲ್ಲ. ನಾನು ಆವತ್ತಿಂದ ಹೇಳ್ತೀನಿ, ಇವತ್ತಿಗೆ ಹೇಳ್ತೀನಿ ಅದೇ ಮಾತು. ಅದು ಇವನಿಗೆ ಹೇಳ್ತೀನಿ ನಾನು. ಇವನು ಹೇಳಿ, ಇವನು ಗನ್ಸಲ್ಲ. ಯಾರು ಇವನು ಗನ್ಸಲ್ಲಿ ಆ ಥರ ಮಾಡ್ತಿರಲಿಲ್ಲ. ಯಾರು ಅವನ ಹೆಸರು ಸಣ್ಣ ಪಂಪೇಲ್. ನಾನು ಕಳಿಸಿದ್ದೀನಿ, ನಾನು ಅವ್ರ ವೀರನ್ನು ನಾವು ಹಾಗೆ ಈಗ ಜನ ಕಳಿಸಿ ಓಡಿಸಿದ್ದೀನಿ ಅಂತ ಹೇಳಿದನಲ್ಲ ಇವನು. ತಪ್ಪಿ ಇವನು ಹೇಳಿದ್ದು. ಒಬ್ಬನಿಗೆ 10 ಜನ ಓಡಿಸಿದ್ರು, ವೀರಲ್ಲ ಅವನು, ಹೇಡಿಗಲ್ಲ ಅವರು. ಧರ್ಮದ ಆದರುಡು ವರ್ಗದ ಆದರುಡು ದೇಶನು ಭಾಗ ಮಲ್ಪಣ ಇತ್ತಿದ ಬಿಜೆಪಿ ರಾಜಕಾರಣದ ಪೊರ್ತುಡು ದೇಶದ ಒಗ್ಗಟ್ಟುಗಾದ ದುಂಬು ಬತ್ತನಾರ ರಾಹುಲ್ ಗಾಂಧಿಯಿಂದ ರಾಜ್ಯ ವಿಧಾನಸಭೆತ ಎದುರು ಪಕ್ಷದ ಒತ್ತು ನಾಯಕಿ UT ಖಾದರ್ ಸುದ್ದಿಕೂಟುಡು ಪಂತೇರು. ವಿಧಾನಸಭೆತ ಎದುರು ಪಕ್ಷದ ಒತ್ತು ನಾಯಕಿ UT ಖಾದರ್ ಸುದ್ದಿಕೂಟುಡು ಪಾತಿರುದು. ದೇಶದ ಉದ್ದಗಲೊಗಲ ರಾಹುಲ್ ಗಾಂಧಿ 3040 ಕಿಲೋಮೀಟರ್ ಪಾದಯಾತ್ರೆ ಮುಗಿಸಿದ್ದು ಶ್ರೀನಗರಡು ಬಾವುಟ ಏರಾಯಿನವು ಒಂದು ಐತಿಹಾಸಿಕ ನಡೆಯಾತಂಡು ಒಂದು ರಾಜಕೀಯ ದಾಂತೆ ದೇಶದ ಜನಕ್ಲಿನ ಪ್ರೀತಿ ವಿಶ್ವಾಸಡು ಒಟ್ಟು ಸೇರವನ ಯಾತ್ರೆ ಆದಿತ್ತದು ದೇಶಗೂ ರಾಹುಲ್ ಗಾಂಧಿ ಕೋರ್ನ ಸಂದೇಶ ಆದುಂಡು ಒಂದು ಪಂಡೇರು. ಧರ್ಮದ ಆಧಾರಡು ವರ್ಗದ ಆಧಾರಡು ದೇಶನು ಭಾಗಮಲ್ಪಣ ಇತ್ತದ ಬಿಜೆಪಿ ರಾಜಕಾರಣಡು ದೇಶದ ಒಗ್ಗಟ್ಟುಗಾದ ದುಂಬು ಬತ್ತನಾರ ರಾಹುಲ್ ಗಾಂಧಿ ಜನಕಲ ಕೋರ್ನ ಅದ್ಭುತ ಬೆರಿಸಾಯ ಬಿಜೆಪಿ ದಕ್ಲಿನ ದೂರುಲೇನು ದೆತ್ತುಪಾಡದನೆಂದು ಖಾದರ್ ಪಂಡೇರು. ಪ್ರತಿಯೊಂದು ಜೀವೋಗುಲ ಬಿಲೆ ಉಂಡು, ಕಲೆವಣ್ಣಕ್ಲಿನ ಬೇನೆ ಬೇಜಾರ ಅಕ್ಕ ಮೆಗ್ದಿನಕ್ಲೆಗ ಅಪ್ಪೆಲ್ಲೆ ಗೊತ್ತು. ಈ ರೀತಿ ಮೈಕಪತ್ತೊಂದು ಭಾಷಣ ಮಲ್ಪನಕ್ಲೆ ಗೊತ್ತಾಪುಜಿ. ಖಾಂಜಿ ಪಿಂಜ್ರಿನ ಪಾತೆರಗು ತಾನು ಅಭಿಪ್ರಾಯ ಕುರ್ಪುಜಿ. ಕೋಮುಲಡ ಇಜ್ಜೊಂದಿನ ಎಡ್ಡೆ ಸಮಾಜ ಕಟ್ಟೋಡು ಶರಣ್ ಪಂಪೆಲ್ ಪಂಡಿನ ಪಾತೆರ ಕೇಸ್ದ ಪಿರ ತನಿಖೆ ನಡಪಡು. ಓಟು ಬಣ್ಣಗ ಇಂಚಿನ ಮಾತ ಪಾತೆರ ಬರ್ಪುಂಡು. ಇಂಚ ಪಾತೆರ್ನಕ್ಲಿನ ಗಡಿಪಾರ್ ಮಲ್ಪೊಡೊಂದು UT ಖಾದರ್ ಪಂಡೇರು. ರಾಹುಲ್ ಗಾಂಧೀಜಿ ಅವರು ಸುಮಾರು 135 ದಿನಗಳ ಕಾಲ 3970 ಕಿಲೋಮೀಟರ್ಗಳನ್ನು ಇವತ್ತು ಪಾದಯಾತ್ರೆ ಮುಖಾಕ ಇವತ್ತು ಮುಟ್ಟಿ ಇದು ರಾಜ್ಯಕ್ಕೆ ರಹಿತವಾಗಿ ಇಡೀ ಒಂದು ದೇಶಕ್ಕೆ ರಾಹುಲ್ಜಿ ಕೊಟ್ಟಂಥ ಅತ್ಯಂತ ದೊಡ್ಡ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ವರ್ಗ ಪ್ರದೇಶದಲ್ಲಿ ಕೂಡ ಇವತ್ತು ರಾಜ್ಯಕ್ಕೆಗೋಸ್ಕರ ಸಮಾಜವನ್ನು ದೇಶವನ್ನು ಛಿದ್ರ ಮಾಡೋದು ಕೆಲಸವನ್ನು ಇವತ್ತು BJPಯವರು ಇವತ್ತು ಮಾಡ್ತಿದ್ದಾರೆ. ರಾಜ್ಯಕ್ಕೆಗೋಸ್ಕರ ವ್ಯಾಪಾರಕ್ಕೋಸ್ಕರ ಧರ್ಮದ ಮಧ್ಯೆ ಅವಿಶ್ವಾಸ ಮೂಡಿಸುವಂಥ ಹೇಳಿಕೆಗಳು, ಕೊಲೆ ಆಗುವಂಥ ಘಟನೆಗೆ ಪ್ರೇರಣೆ ಕೊಡುವಂಥ ಹೇಳಿಕೆಗಳು, ಇದಕ್ಕೆ ನಾವೇ ಅದಕ್ಕೆ ಪ್ರೇರಣೆ ಅಂತ ಬಹಿರಂಗವಾಗಿ ಕೊಡುವಂಥ ಹೇಳಿಕೆ ಇದು ಸಮಾಜಕ್ಕೆ ಅತ್ಯಂತ ಅಪಾಯಕಾರಿ. ಈ ಹೇಳಿಕೆ ಕೊಡೋರೆಲ್ಲ ನಿಜವಾದ ದೇಶದ್ರೋಹಿಗಳು. ಕೊಲೆಗಳಿಗೆ ಸಂಬಂಧಪಟ್ಟಾಗೆ ರಕ್ತಕ್ಕೆ ಸಂಬಂಧಪಟ್ಟಾಗೆ ಮಾತಾಡ್ತಾರೆ BJPಯ ನಾಯಕರು ಮತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು. BJPಯವರು ಕಾಯ್ತಾ ಇರೋದು ಒಂದಾದರೆ ನಾವು ಇನ್ನೊಂದು ಅಂತ ಹೇಳಿ. ಇದು ಯಾಕೆ ಈ ಮನೋಸ್ಥಿತಿ ಯಾಕೆ ನೋಡಿ? ಈ ರೀತಿ ಯಾರೆಲ್ಲ ಇದು ಬಹುಶಃ ಏನು ಇವತ್ತು ಹೇಳಿದಾರ ಆ ಸಂಪೂರ್ಣವಾದ ಕೇಸನ್ನು ಮರುತಣಿಕೆ ಆಗಬೇಕು. ಯಾಕೆಂದ್ರೆ ಅವರು ನಾನೇ ಪ್ರೇರಣೆ ಅಂತ ಹೇಳ್ತಾರೆ. ಯಾರ್ಯಾರನ್ನು 2-3 ಕೇಸ್ ಇದ್ದವನ್ನ ತಗೊಂಡು 2 ಗಡಿಪಾರು ಮಾಡಿದ್ದಾರೆ. ಈ ರೀತಿ ಸಮಸ್ಯೆ ಸೃಷ್ಟಿಸೋರು ಯಾಕೆ ನಮಗೆ? ಇಲ್ಲಿ ಅವರು ಮನೆಗೂ ಬಾರ, ಸಮಾಜಕ್ಕೂ ಬಾರ, ನಮ್ಮ ಜಿಲ್ಲೆಗೂ ಬಾರ. ಅವರು ಈ ಭಾರವನ್ನು ಇಟ್ಟು ನಾವು ತಲೆಯಲ್ಲಿ ಹೊತ್ತುಕೊಂಡು ನಮಗೆ ತಲೆ ಕೆಟ್ಟಿದೆ. ಈ ಒಂದಿಬ್ಬರ ಅಂತ ಈ ಮೆಂಟಲ್ ಕೇಸ್ಗಳು ನಾವು ಇಟ್ಟುಕೊಂಡು ನಾವು ಜಿಲ್ಲೆ ಯಾಕೆ ಸುತ್ತಾಡಬೇಕು? ತನಗೆ ಮಾಧ್ಯಮದಲ್ಲಿ ಒಂದು ಬಿಲ್ಡಪ್ ಸಿಕ್ಕಬೇಕಂತ ಹೇಳಿಕೊಂಡು ಈ ರೀತಿಯ ಹೇಳಿಕೆ ಯಾರು ಮಾಡ್ತಾರೆ ಇವನ್ನೆಲ್ಲ ಗಡಿಪಾರು ಮಾಡಬೇಕು. ಉಳ್ಳಾಲ ಪ್ರದೇಶದವರು ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ಸೋದರತೆಯಿಂದ ತಮ್ಮ ಜೀವನವನ್ನು ಸಾಗಿಸ್ತಿದ್ದಾರೆ. ಪ್ರತಿಯೊಂದು ವ್ಯಾಪಾರದಲ್ಲಿರಲಿ, ಪ್ರತಿಯೊಂದು ಗ್ರಾಹಕ ಸಂಬಂಧಪಟ್ಟ ಇರಲಿ, ಇನ್ನಿತೆಲ್ಲ ವಿಚಾರವನ್ನು ಒಗ್ಗಟ್ಟಿನಿಂದಿರುವಂಥ ಒಂದು ವಾತಾವರಣ ಇವತ್ತು ಉಳ್ಳಾಲದಲ್ಲಿದೆ. ಅದನ್ನು ಕದಡಲು ಕೆಲವೊಂದು ಕೋಮುವಾದಿ ಶಕ್ತಿಗಳು
ಇವತ್ತು ಪ್ರಯತ್ನ ಪಟ್ಟಿದ್ದಾರೆ ಹಿಂದೆ ಕೂಡ, ಅದು ಪ್ರಯತ್ನ ಯಶಸ್ವಿ ಆಗಲಿಲ್ಲ. ಈಗಲೂ ಕೂಡ ಇಂಥ ಪ್ರಯತ್ನಕ್ಕೆ ಯಾರು ಕೂಡ ನಮ್ಮ ಕ್ಷೇತ್ರಕ್ಕೆ ಅವಕಾಶ ಮಾಡಿ ಕೊಡುವುದಿಲ್ಲ. ಸಂಕ ಬಿಚ್ಚಿನ ಪೋಡಿಗೆಡ್ದವರ ಸರ್ಕಾರ ಸಂಕೊಲಿನ ಅಡಿಟ್ ಪೊಯ್ಯದಿಪ್ಪೆರೆ ಬಲ್ಲಿಯಿಂದ ನಿಷೇಧ ಪಾಡ್ದಿತ್ತಿನರ ಕುಡ್ಲಬುಕ ಬಂಟ್ವಾಳ ತಾಲೂಕು ಜೋಡ್ಸವನ ಪುರಾಲ್ದ ಕೈತಲ ಅಡ್ಡೂರು ಸಂಘದ ತೀರ್ಥಮೀಟು ಭಾರಿ ಪೊಯ್ಯದಿಪ್ಪುನ ನಡತೊಂದಿ ಉಂಡೊಂದು ದೂರು ಕೇಂದ್ರ ಬೈದಂಡು. ಸಂಕ ಬಿಚ್ಚಿನ ಪೋಡಿಗೆಡ್ದವರ ಸರ್ಕಾರ ಸಂಕೊಲಿನ ಅಡಿಟ್ ಪೊಯ್ಯದಿಪ್ಪೆರೆ ಬಲ್ಲಿಯಿಂದ ನಿಷೇಧ ಪಾಡ್ದಿತ್ತಿನಲ ಕುಡ್ಲಬುಕ ಬಂಟ್ವಾಳ ತಾಲೂಕು ಜೋಡ್ಸವನ ಪುರಾಲ್ದ ಕೈತಲು ಅಡ್ಡೂರು ಸಂಘದ ತೀರ್ಥಮೀಟು ಭಾರಿ ಪೊಯ್ಯದಿಪ್ಪುನ ನಡತೊಂದಿ ಉಂಡೊಂದು ದೂರು ಕೇಂದ್ರ ಬೈದಂಡು. ಪಲ್ಗುಣಿ ಸುದಿಟ್ಟು ಕುಡ್ಲ ತಾಲೂಕು ಸುತ್ತುಗೂ ಸೇರ್ನ ಜಾಗಿಡು ಪೊಯ್ಯದಿಪ್ಪುನ ನಡತೊಂದಿತ್ತದು ಒಂದು ಸರಿಯಾಯಿ ಕ್ರಮನ ಅತ್ ಕ್ರಮದಾಂತಿನ ಈ ಬಗೆಟ್ ನಿಘಂಟಿಜ್ಜಿ ಒಂಜಿ ಏಲ್ಯ ಸರಿಯಾಯಿನ ಕ್ರಮ ಆದಿತ್ತಂಡಲ ಸಂಕದ ಅಡಿಮೆ ಸೇರ್ದು ನಿಘಂಟದ ಒಂಜಿ ಈತ್ ದೂರ ಸುತ್ತಮುತ್ತ ಪೊಯ್ಯದೆಪ್ಪೆರೆ ಅವಕಾಶ ಇಜ್ಜಿಂದು ಈ ದುಂಬೆ ಸರ್ಕಾರ ಸರಿಯಾದ ತಿರಿಪಾದಂಡು. ಅಡ್ಡೂರು ಸಂಕದ ಕೈತಲು ಉತ್ತರ ಭಾರತದ ಕಾರ್ಮಿಕರು ಇತ್ತಿನ ಕೂಟದಕ್ಲು ಪೊಯ್ಯದೆ ತೊಂದುಲ್ಲೇರು. ಕಾರ್ಮಿಕರು ಸುದ ನಡುಕುಪೋದು ಸಂಪ್ರದಾಯ ರೀತಿಡು ಮುರ್ಕುದು ಓಡುಡು ಪೊಯ್ಯದಿಂಜಾದು ಕನ ಒಂದುಲ್ಲೇರು. ಕೆಲವು ಓಡಲು ಸಂಕೊಡ್ದು ಒಂದೇ ದೂರ ಪೊಯ್ಯದೆತ್ತಿನ ನನ್ನ ಕೆಲವು ಸಂಕದ ಅಡಿಟೆ ಉಂತುನ ತೋಜೊಂದುಂಡು. ಈ ದುಂಬು ಜಿಲ್ಲೆಡು ರಡ್ಡು ಸಂಕೊಲೆಗೆ ಅಪಾಯ ಉಂಡಾಯಿನ ಪೊರ್ತುಡು ಅಕ್ರಮ ಪೊಯ್ಯದ ದೂರುಕೆಯಿಂದ ಬೈದಿದೆ. 2018 ಜೂನು ತಿಂಗಳು ಮೂಲಾರಪಟ್ಟಣ ಸಂಕ ಬಿಚ್ಚಿನ ಪೊರ್ತುಡು ಪೊಯ್ಯಗಾರಿಕೆನೇ ಕಾರಣ ಅಂದು ಕೆಲವರು ದುರ್ದಿತ್ತೀರು. ಅಡ್ಡೂರು ಸಂಕದ ಅಡಿಮೇಟ್ ನಡತಂದುಪ್ಪುನ ಪೊಯ್ಯಗಾರಿಕೆ ಬಗೆಟ್ ಪಿನ್ನದ ಕ್ರಮದೆ ತೊನುವಾಂದು ಜಿಲ್ಲಾಧಿಕಾರಿ ರವಿಕುಮಾರ್ MR ತೆರಿಪಾದಿರು. ನೇಪಾಳದ ಕಾಳಿಗಂಡಕ್ಕೆ ಸುದೆಡಿದೆತ್ತಿನ ಅಜಿಪ್ಪ ಮಿಲಿಯನ್ ವರ್ಷ ಪಿರಕದ ರಡ್ಡು ಸಾಲಿಗ್ರಾಮ ಕಲ್ಲಲೆಡೆ ಅಯೋಧ್ಯೆಡು ಕಟ್ಟೊಂದುಪ್ಪುನ ಶ್ರೀರಾಮ ಮಂದಿರುಡು ಶ್ರೀರಾಮನ ಬಾಲಸ್ವರೂಪಿ ಮೂರ್ತಿ ಬೊಕ ಸೀತಾ ಮಾತೆನ ಮೂರ್ತಿನ ತಯಾರು ಮಲ್ಪೆರೆ ನಿರ್ಧಾರ ಮಲ್ತದಂಡು. ನೇಪಾಳದ ಕಾಳಿ ಗಂಡಕಿ ಸುದೆಡಿದೆತ್ತಿನ ಅಜಿಪ್ಪ ಮಿಲಿಯನ್ ವರ್ಷ ಪಿರಾಕದ ರಡ್ಡು ಸಾಲಿಗ್ರಾಮ ಕಲ್ಲಲೆಡೆ ಅಯೋಧ್ಯೆಡು ಕಟ್ಟೊಂದುಪ್ಪುನ ಶ್ರೀರಾಮ ಮಂದಿರುಡು ಶ್ರೀರಾಮನ ಬಾಲಸ್ವರೂಪಿ ಮೂರ್ತಿ ಬೊಕ ಸೀತಾ ಮಾತೆನ ಮೂರ್ತಿನ ತಯಾರು ಮಲ್ಪೆರೆ ನಿರ್ಧಾರ ಮಲ್ತದಂಡು. ಸಾಲಿಗ್ರಾಮ ತೋಜಿದ ಬರ್ಪುನ ಒಂಜೇ ಒಂಜಿ ಸುದೆ ಕಾಳಿಗಂಡಕಿ ಆದಿತ್ತದು. ಈ ಸುದೆ ದಾಮೋದರ ಕುಂಡೊಡ್ದು ಮಿತ್ತು ಬತ್ತದು ಗಂಗಾ ಸುದೆಯನ್ನು ಸೇರುಂಡು. ಕಾಳಿಗಂಡಕಿ ಸುದೆ ಬರಿಡಿದ್ದೆತ್ತಿನ ಈ ಕಲ್ಲದ ಬ್ಲಾಕ್ 26 ಟನ್ ಬೊಕ್ಕ ನನೊಂಜಿ 14 ಟನ್ ಉಂಡು. ಸಾಲಿಗ್ರಾಮ ಕಲ್ಲಲೇನು ಪಿದೈದೆಪ್ಪುನ ದುಂಬು ಕಾಳಿಗಂಡಕಿ ಸುದೆಟ್ಟು ಕ್ಷಮಾ ಪೂಜೆ ಮಲ್ತದು ವಿಶೇಷ ಪೂಜೆ ಸಂದಾದು ಕೊನುಂಡು. ಶಿಲೆಕಲ್ಲಗ ಪ್ರಜಾಪ್ರಭುತ್ವ ದಿನಾಚರಣೆದಾನಿ ಗುರುವಾರ ಗಾಳೇಶ್ವರ ಮಹಾದೇವ ದೇವಸ್ಥಾನಡು ರುದ್ರಾಭಿಷೇಕ ನಡಪಾಂಡು. ಮಾಮಲ್ಲ ಟ್ರಕ್ ಮುಂದೇನು ಅಯೋಧ್ಯೆಗೆ ಕೊನೊಂದುಂಡು. ನಿರ್ಮಲ ಮಲ್ಪನ ಬೇರೆದಕ್ಲು ಲೈನ್ ಮ್ಯಾನ್ ಪೋಸ್ಟ್ ಮ್ಯಾನ್ ಸಾರಿಗೆ ಬೇರೆದಕ್ಲು ಸಂಚಾರಿ ಪೊಲೀಸರು ಆರೋಗ್ಯ ಕಾರ್ಯಕರ್ತರು ಮಸರಳು ಬೇಲೆ ಮಲ್ಪನಕ್ಲು ಇಂಚ ಬೇತೆ ಬೇತೆ ವರ್ಗದ ಶ್ರಮಜೀವಿಗಳನ್ನು ಗುರುತು ಮಲ್ತದೆ ಮರ್ಯಾದಿ ಸಂದಾವನ ಶ್ರಮ ಏವ ಜಯತೆ ಕಾರ್ಯಕ್ರಮ ಐತರ ಕುಡ್ಡದ ಕುದ್ಮೂಲ್ ರಂಗರಾವ್ ಪುರಭವನಡು ನಡತ್ತದೆ. ನಿರ್ಮಲ ಮಲ್ಪನ ಬೇರೆದಕ್ಲು ಲೈನ್ ಮ್ಯಾನ್ ಪೋಸ್ಟ್ ಮ್ಯಾನ್ ಸಾರಿಗೆ ಬೇರೆದಕ್ಲು ಸಂಚಾರಿ ಪೊಲೀಸರು ಆರೋಗ್ಯ ಕಾರ್ಯಕರ್ತರು ಮಸರಳು ಬೇಲೆ ಮಲ್ಪನಕ್ಲು ಇಂಚ ಬೇತೆ ಬೇತೆ ವರ್ಗದ ಶ್ರಮಜೀವಿಗಳನ್ನು ಗುರುತು ಮಲ್ತದು ಮರ್ಯಾದಿ ಸಂದಾವನ ಶ್ರಮ ಏವ ಜಯತೆ ಕಾರ್ಯಕ್ರಮ ಐತರ ಕುಡ್ಲದ ಕುದ್ಮೂಲ್ ರಂಗರಾವ್ ಪುರಭವನಡು ನಡತಂಡು. ಟೀಮ್ ಬ್ಲ್ಯಾಕ್ ಅಂಡ್ ವೈಟ್ ಕುಡ್ಲ ಅಟಣೆ ಮಂತಿನ ಕಾರ್ಯಕ್ರಮಟು ವಿಧಾನ ಪರಿಷತ್ ಸದಸ್ಯರು ಡಾ ಮಂಜುನಾಥ ಭಂಡಾರಿ ಪಾತಿರ್ದೆ. ಬೇಲೆಡು ತೃಪ್ತಿ ಬೊಕ್ಕ ಸಂತೋಷ ತೂಪನ ಶ್ರಮಜೀವಿನ ನಡೆ ಮಾತಕ್ಷೇತ್ರೊಳೆಡು ಬೆನ್ಪುನ ಬೇರೆದಕ್ಲಿಗೆ ಮಾದರಿಯಿಂದ ಪಂಡೇರು. ನಾನು ನನ್ನ ತೃಪ್ತಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇನೆ. ನಾನು ಮಾಡಿದ ಕೆಲಸದಲ್ಲಿ ಸಂತೋಷ ಇದೆ. ಅದೇ ರೀತಿ ಇನ್ನೊಬ್ರು ಹೇಳ್ತಾ ಇದ್ರು, ನನಗೆ ಏನಪ್ಪ ಸಂತೋಷ ಅಂತ ಹೇಳಿದ್ರೆ ಈ ಜನರನ್ನು ನಾನು ಸ್ವಸ್ಥವಾಗಿ ಇಟ್ಟಿದ್ದೇನೆ ಅನ್ನೋದೇ ನನಗೆ ಸಂತೋಷ ಅಂಥೇಳಿ. ಬಹುಶಃ ಈ ಎರಡು ಮಾತುಗಳು ನಮ್ಮೆಲ್ಲರಿಗೂ ಅನ್ವಯ ಆಗ್ತದೆ ಅಂಥೇಳಿ ಈಗ ಅವರು ಹೇಳಬೇಕಾದ್ರೆ ಒಂದು ಹೆಸರು ಹೇಳಿದ್ರು, ಹಣಕ್ಕೋಸ್ಕರ ಮಾಡ್ತೇವೆ, ಹೆಸರಿಗೆಲ್ಲ ಮಾಡ್ತದೆ. ಖಂಡಿತವಾಗೂ ಹೌದು. ನಾವೆಲ್ಲ ಹಣ ಮತ್ತು ಹೆಸರಿಗೆ ಮಾಡಿದ್ರೆ ಇವರು ನಮಗೆ ಒಂದು ರೋಲ್ ಮಾಡೆಲ್ ಅಂತ ಹೇಳಿದ್ರೆ, ಕೆಲಸಕ್ಕೋಸ್ಕರ ಮಾಡ್ತೇವೆ, ನಮಗೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಒಂದು ರೋಲ್ ಮಾಡೆಲ್ ಅಂಥೇಳಿ ಬಹುಶಃ ಎಲ್ಲ ನಾವು ಇದನ್ನು ಅನುಸರಿಸಬೇಕು ಅಂತ ಹೇಳಿ ವಿಧಾನ ಪರಿಷತ್ ದುಮ್ಮದ ಸದಸ್ಯರು ಗಣೇಶ್ ಕಾರ್ಣಿಕ್ ಪಾತಿರ್ದೆ. ಕೆಲಸೊಡೆ ಭಗವಂತನ ತೂಪುನ ಶ್ರಮಜೀವಿಲೆಗೆ ನಮ್ಮ ಮರ್ಯಾದೆ ಕೊರಡು ದಿಂಜ ಕಾಲೊಡ್ದು UGD ಕಾರ್ಮಿಕರಾದ ಬೆನೊಂದುಪ್ಪುನ ರವೀಂದ್ರ ಪನ್ಪುನಾರ್ ನನಲ ಕೆಲಸ ಕಾಯಂ ಆಸ್ತಿಜಿಂದು ದುಃಖ ತೆರಿಪಾದಿರು.
ಎಂಚಿನಕ್ಲಿನ ಬದುಕಿಗೆ ಬೊಳ್ಪು ಪಾಡೋನ ಚಿಂತನೆ ಅಗತ್ಯ ಅಂತ ಪಂಡೀರು. ಬ್ಲ್ಯಾಕ್ ಆ್ಯಂಡ್ ವೈಟ್ ಟೀಮ್ನವ್ರಿಗೆ ಖಂಡಿತವಾಗಿ ನಾವೆಲ್ಲ ಸೇರಿ ಅಭಿನಂದನೆ ಹೇಳಬೇಕು. ನಮ್ಮ ಕಣ್ತೇರಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ಬಹುಶಃ ಸಮಾಜದ ಪ್ರತಿಷ್ಠಿತ ವರ್ಗ ಅಂತ ಕರೆಸ್ಕೊಳ್ಳುವವರು ಎಲ್ಲಿ ಸಮಾಜದಲ್ಲಿ ಅಭಿಪ್ರಾಯ ಮೂಡಿಸಬಲ್ಲರು, ಎಲ್ಲಿ ಕಾನೂನುಗಳನ್ನು ಮಾಡಬಲ್ಲರು, ನಾವೆಲ್ಲರೂ ಸೇರಿಕೊಂಡು ನಮ್ಮೆಲ್ಲರ ಸುಂದರದ ದಿನಗಳಿಗಾಗಿ ತಮ್ಮ ಬದುಕನ್ನು ಸವೆಸುವಂಥ ಈ ಎಲ್ಲ ಶ್ರಮಜೀವಿಗಳ ಶ್ರಮ ಏವ ಜಯತೆ ಹೇಳೋದು ಒಂದು ಘೋಷಣೆಯಾಗಿ ಉಳಿದೇನೆ ಆ ಶ್ರಮಜೀವಿಗಳ ಬದುಕಿನಲ್ಲಿ ಒಂದು ಹೊಸ ಬೆಳಕನ್ನು, ಒಂದು ಹೊಸ ನಗುವನ್ನು, ಒಂದು ನಲಿವನ್ನು ತರಲಿಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡಬೇಕು. ಅದು ನಮ್ಮ ಸಂಕಲ್ಪ ಆಗಬೇಕು. ಇದನ್ನು ಮಾಡಿದಂಥ ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೀಮ್, ಅಭಿಷೇಕ್ ಶೆಟ್ಟಿ ಮತ್ತು ತಂಡದವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾದ ಅಭಿನಂದನೆಗಳನ್ನು ಹೇಳಿ ಕಾರ್ಯಕ್ರಮಟು ಬೇತೆ ಬೇತೆ ವಿಭಾಗಲಿನ ಶ್ರಮಜೀವಿಲೆಗ್ ಮರ್ಯಾದೆ ಮಲ್ತೀರು. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಜಿಲ್ಲಾ ಗುರ್ಕಾರ್ಯರು ಶಾಂತರಾಮ ಶೆಟ್ಟಿ, ಆಸರೆ ಫೌಂಡೇಶನ್ ಕುಡ್ಲದ ಮುಖ್ಯಸ್ಥರು ಡಾಕ್ಟರ್ ಆಶಾ ಜ್ಯೋತಿ ರೈ, ಹಿರಿಯ ಪತ್ರಕರ್ತರು ಮನೋಹರ್ ಪ್ರಸಾದ್ ಮಲ್ಲಬಿನ್ನಿರಾದಿತ್ತೀರು. ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ದ ಅಭಿಷೇಕ್ ಶೆಟ್ಟಿ, ಕಾರ್ತಿಕ್ ಶೆಟ್ಟಿ, ಕಿರಣ್ ದೊಂಡೋಲೆ ಈ ಪೊರ್ತುಡಿತ್ತೀರು. ಜೊತೆಯಲ್ಲಿ ಧಾರವಾಹಿದ ನಾಯಕಿ ಮೇಘಾ ಶೆಟ್ಟಿ, ಉಡುಪಿ ಜಿಲ್ಲೆ ಕಟಪಾಡಿ ಪೇಂಟೆ ಬುಟ್ಟದ ಭಗವಾನ್ ಬಬ್ಬು ಸ್ವಾಮಿ ಬೊಕ್ಕ ಕೊರಗಜ್ಜ ಕ್ಷೇತ್ರಗೂ ಭೇಟಿ ಕೊಡದು ಅರಿನ ಇಷ್ಟಾರ್ಥ ಸಿದ್ಧಿಗಾದ ಕೊರಗಜ್ಜನ ಸಾನ್ನಿಧ್ಯಡು ನಟ್ಟೊಂದೇರು. ತುಳುನಾಡ ಕೊರಗಜ್ಜನ ಕಾಣಿಕ ತೀರಿದು ಕನ್ನಡ ಸಿನಿಮಾ ರಂಗದಾಗ್ಲು ಧಾರಾವಾಹಿದಾಗ್ಲು ರಾಜಕೀಯ ನಾಯಕರು ಎಂಜ ಮಾತಾ ಕೊರಗತನಿನ ಕಟ್ಟೆ ಸಾನ್ನಿಧ್ಯ ನಾಡೊಂದು ಬರೊಂದುಳ್ಳೇರು. ಭಾರಿ ಭಯಭಕ್ತಿಡು ಎನ್ಸೂರ ಬರ್ಕೆದ ಸಾರ್ಲಪಟ್ಟದ ಕೊರಗಜ್ಜಗು ಪುಡ್ಯಾಡೊಂದುಳ್ಳೇರು. ಜೊತೆಯಲ್ಲಿ ಧಾರಾವಾಹಿದ ನಾಯಕಿ ಮೇಘಾ ಶೆಟ್ಟಿ, ಉಡುಪಿ ಜಿಲ್ಲೆ ಕಟಪಾಡಿ ಪೇಂಟೆ ಬುಟ್ಟದ ಭಗವಾನ್ ಬಬ್ಬುಸ್ವಾಮಿ ಬೊಕ್ಕ ಕೊರಗಜ್ಜ ಕ್ಷೇತ್ರಗೂ ಭೇಟಿ ಕೊಡದು ಅರನ ಇಷ್ಟಾರ್ಥ ಸಿದ್ಧಿಗೆ ನಟ್ಟೊಂಡಿರು. ಕಟಪಾಡಿ ಪೇಂಟೆ ಬೊಟ್ಟು ಸಾನೋಡು ಕಾಣಿಕದ ಕೊರಗಜ್ಜನ ಸನ್ನಿಧಿಗೆ ಭೇಟಿ ಕೊಡ್ತೆ ಮುಲ್ಪದ ಕಾಣಿಕದ ಬಗ್ಗೆ ಕೇನ್ ತೇರಿದೆ ಅಂಚದ ಕ್ಷೇತ್ರಗೂ ಬತ್ತದು ಪ್ರಾರ್ಥನೆ ಮಲ್ತದೆ ಎಂದು ಮೇಘಾ ಶೆಟ್ಟಿ ಮಾಧ್ಯಮದ ಕ್ರೀಡಾ ಪಾತಿರ್ದು ಪಂಡಿರು. ಭಗವಾನ್ ಬಬ್ಬುಸ್ವಾಮಿ ಸಾನದ ಗುರ್ಕಾರ್ಯರು ಹರಿಶ್ಚಂದ್ರ ಪಿಲಾರ್, ತುಕಾರಾಮ್ ಉರುವ ಬೊಕ್ಕ ಗುರ್ಕಾರ್ಯರು 10 ಸಮಸ್ತಿರು ಈ ಪೊರ್ತುಡಿತ್ತೀರು. ಇವತ್ತು ನಾನಲ್ಲಿ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿನ ಪವಾಡುಗಳು, ವಿಶೇಷಗಳನ್ನು ನಾನು ತುಂಬ ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ದೇವ್ರ ದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇಲ್ಲಿ ಬಂದ ಮೇಲೆ ನಿಜವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿನೇ ಸಿಗ್ತಾ ಇದೆ. ಎಲ್ಲ ಒಳ್ಳೇದಾಗತ್ತೆ ಅಂತ ನನ್ನ ಭಾರನೆಲ್ಲ ದೇವ್ರ ಮೇಲೆ ಹಾಕಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಬಂದು ನನಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ದೇವ್ರ ದರ್ಶನ ಮಾಡಿಸಿದ್ರು. ಇಲ್ಲಿನ ವಿಶೇಷಗಳನ್ನು ತುಂಬ ಹೇಳಿದ್ರು. ಸೊ ದೈವದ ವಿಶೇಷ ಏನು ಅನ್ನೋದನ್ನು ನನಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ತಿದ್ದೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು ತುಳುನಾಡ ಜಾತ್ರೆ ಒಡಿಯೂರು ತೇರು ನಡೆಸೊಂದಿತ್ತದು ಸೋಮವಾರ ನಡಪಾಯಿನ ತುಳು ಸಾಹಿತ್ಯ ಸಮ್ಮೇಳನಡು ನೆಲ ನೀರು ನಲಿಕೆ ತೆಲಿಕೆ ಬಗೆಟ್ ತುಳು ತುಲಿಪು ವಿಚಾರಕೂಟ ಆಟಣೆ ಮಲ್ತಿತ್ತೆ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು ತುಳುನಾಡ ಜಾತ್ರೆ ಒಡಿಯೂರು ತೇರು ನಡೆಸೊಂದಿತ್ತದು ಸೋಮವಾರ ನಡಪಾಯಿನ ತುಳು ಸಾಹಿತ್ಯ ಸಮ್ಮೇಳನಡು ನೆಲ ನೀರು ನಲಿಕೆ ತೆಲಿಕೆ ಬಗೆಟ್ ತುಳು ತುಲಿಪು ವಿಚಾರಕೂಟ ಆಟಣೆ ಮಲ್ತಿತ್ತೇರು. ಬೆದ್ರದ ಆಳ್ವಾಸ್ ಕಾಲೇಜು ಉಪನ್ಯಾಸಕರು ಡಾಕ್ಟರ್ ಯೋಗೀಶ್ ಕೈರೋಡಿ ಪಾತಿರ್ದು ನೆಲಮೂಲವೈನ ಆಚರಣೆ ನಮ್ಮ ಬದುಕಿಡು ದುಂಬುಡ್ದೈತಿದು ಸತ್ಯ ಧರ್ಮ ಪಂಪನವು ತುಳುನಾಡದ ಬಿಲೆ ಬೊಕ್ಕ ಶಕ್ತಿಲೂನು ಪಂಡೇರು. ರಡ್ಡೇ ಅಕ್ಷರ ಬಾರಿ ಎಲ್ಯ ಪುದರ್ ನೆಲ ನೆಲನ ಏತು ವಿಸ್ತಾರ ಮಲ್ತದಲ ತೂವಲಿ ಬೆತೆ ಬೇತೆ ಕೋನಡು ನೆಲನ ತೂನಗ ಅವು ಬೆತೆ ಬೇತೆ ರೀತಿ ತೋಜುಂಡು. ಈ ನೆಲನೇ ಕೇಂದ್ರವಾದದ್ದು. ನೆಲಕ್ಕೊಂಜಿ ಶಕ್ತಿ ಉಂಡು. ಅವು ನೆಲತ್ತ ಶಕ್ತಿ ವ್ಯಕ್ತಿಗೆ, ವ್ಯಕ್ತಿನ ಶಕ್ತಿ ನೆಲಕ್ಕೆ ಬರ್ಪುಂಡು ಪನ್ಪುನೇನು ಒಂಜಿ ಉಡಲದ ನುಡಿಯಾದ ಪಂಡೇರು. ಈ ನೆಲನ ನಮ್ಮ ತುಳುವೇರು ಎಂಚ ತೂಯೇರು ಪನ್ಪುನೇನು ಮಾತ್ರ ಪಂಡೋನ್ವೆ. ಒಂಜಿ ಪುರಾಣೋಡು ಪರಶುರಾಮನ ಕಥೆನ ದೀವೊಂದು ಬತ್ತಂಡ ತುಳುತ್ತ ನೆಲ ಇಂಚಾಡು ತುಳುತ್ತ ನೆಲ ಈ ತಿಂದು ವಿವರ ಬರ್ಪುಂಡು. ಅತ್ತನಂದಾಂಡ ಪ್ರಕೃತಿದ ದೃಷ್ಟಿಡೆ ನನೊಂಜಿ ರೀತಿಡು ಪಂಡ ಕಡಲು ಬರಿಡ್ದು ಗಟ್ಟದ ಬರಿಮುಟ್ಟ ಅಂದು ತುಳುತ್ತ ಒಂಜಿ ಪ್ರದೇಶನೋ ಪಂಡೇರು. ನಮ್ಮ ಪಾಡದ ನೋಡು ತುಳು ಪ್ರದೇಶ ಒವ್ವೊಂದು ಕೆನ್ನಗ ರಾಮೇಶ್ವರ ಗಡಿ ಹಿಡ್ದು ನೀಲೇಶ್ವರ ಗಡಿ,
ನೀಲೇಶ್ವರ ಗಡಿಡ್ದು ತುಳುನಾಡ ಗಡಿಕ್ ಮುಡಾಯಿ ಕುಟುಂಬ ಪಡ್ಡಾಯಿ ಪೈಯೊಳಿಗೆ ನಡು ಕರಂದೋಳಿಗೆ ಪನ್ಪ ಒಂಡ ತುಳು ರಾಜ್ಯ 52 ಗಾವುದ ಅಂದು ಅಂಚ ದೈವಾರಾಧನದ ನೆಲೆಟ್ಟೊಂಜಿ ತುಳುನು ಪಂಡೆರು ನೆಲತ್ತ ಬಗ್ಗೆ ಎಂಚಿನ ಭಾವನೆ ಇತ್ತಿನಂದು ಪಂಡ ಮರಿತುಚ್ಚಿಂಡ ಮರ್ದುಂಡು ಅರಿತುಚ್ಚಿಂಡ ಮರ್ದಿಜ್ಜಿಂದು ಪಂಡ ಜನಕ್ಕಲು ಒಯ್ಕು ಪೋಡಿಯೊಂದಿತ್ತೇರು ಪಂಡ ನೆಲಕ್ಕೂ ಪೋಡಿಯೊಂದಿತ್ತೇರು ನುಪ್ಪುಗೂ ಪೋಡಿಯೊಂದಿತ್ತೇರು ದಾಯಂದು ಪಂಡ ನಮ್ಮ ವಿಶುದ್ಧ ಸರ್ಪಗು ಪೋಡಿವ ನಮಗೆ ಪೋಡಿಗೆ ಹಾಪುಂಡು ದಯ ಪಂಡ ಪ್ರಾಣ ಪೋಪುಣೊಂದು ಆಂಡ ಒಂಜಿ ವಿಶುದ್ಧ ಸರ್ಪೆ ತುಚ್ಚಿಂಡಲ ಐಕ್ ಮರ್ದುಂಡು ಆಂಡ ನಂಕ್ ಅರಿಬಾರದ ತತ್ವರ ಬತ್ತಂಡ ನುಪ್ಪುಗು ನಮ್ಮ ದ್ರೋಹ ಬಗೆತ್ತಂಡ ನುಪ್ಪುಗು ತತ್ವರ ಬತ್ತಂಡ ಅವು ವಿಶುದ್ಧಲ ಮಿತ್ತು ಐಡ್ದು ಅವರ ನಮ್ಮ ಬದುಕು ಸಾಧ್ಯಜ್ಜಿ ಪನ್ಪುನಂಚಿನ ಒಂಜಿ ಅರಿತ ಬಗ್ಗೆಡ ಅರಿತಿದ ಒಂಜಿ ಭಾವನೆ ನಮ್ಮ ಜನಕ್ಕೆ ನಡೆಯುತ್ತದೆ. ಹಿರಿಯ ಪತ್ರಕರ್ತರು ಯುಕೆ ಕುಮಾರನಾಥ್ ಪಾತಿರ್ದು ನೇತ್ರಾವತಿ ಸುದ್ದಿತಿರ್ಗಾವ್ ಯೋಜನೆಲು ಇಡೀ ನೀರ ಮೂಲವು ಅಪಾಯದವು ಅಭಿವೃದ್ಧಿದ ಪುದರಡು ನೀರ್ದ ಮೂಲ ಆದುಪುನ ಕೆದುಕುಲು ಮಾಯಾ ಒಂದುಲ್ಲ ಸುದ್ದಿತಿರ್ಗಾವ್ನಂಚಿನ ಯೋಜನೆಲು ಭವಿಷ್ಯಡು ಪರಿಸರವು ಹಾಳೆಂದು ಪಂಡೇರು. ಹಿಂದೂಸ್ತಾನ ಪುದರ್ದಾಯಿಗೆ ಬತ್ತನಪ್ಪ ಸಿಂಧು ಕಣಿವೆ ಅದೇ ನಾಗರಿಕತೆ ಅಲ್ತರು ಸುರಾಂಡು ಐಕೋಸ್ಕರ ಬತ್ತಂಡು ಅಂಚನೆ ನಮ್ಮ ಪೂರ ಮೂಲ ನಮ್ಮ ಕಲ್ಪನೆ ಪುರಾಣದ ಕಲ್ಪನೆ ಎಂಚ ಬರ್ಪುಣು ವಿಷ್ಣು ನಾರಾಯಣ ದೇವೇರು ತಾಮರೆ ದೇವರಿಟ್ಟು ಮಲ್ಲ ಸಾಗರಡು ಇತ್ತೇರು ಅವು ಸೃಷ್ಟಿದ ಮೂಲ ಕಲ್ಪನೆ ಐತ ಪಕ್ಕ ನಾರಾಯಣ ದೇವೇರು ಎಂಚ ಸ್ವರೂಪ ಪಡೆಯರು ಫಸ್ಟು ಮತ್ಸ್ಯಾವತಾರ ತೂಲೆ ಜೀವ ಚೈತನ್ಯ ಎಂಚ ಮತ್ಸ್ಯಾವತಾರ ಕೂರ್ಮಾವತಾರ ಐತ ಪಕ್ಕ ನರಸಿಂಹ ಅವತಾರ ಐತ ಪಕ್ಕ ಮನುಷ್ಯನ ರೂಪ ನಾರಾಯಣ ದೇವರು ಈ ನಮ್ಮ ತೂನಾಗ ತುಲೆ ಜೀವ ಚೈತನ್ಯ ಜೀವ ವಿಕಾಸ ಎಂಚಾಪುಂಡು ಜಲಡ್ದು ಶುರು ಆಪುಂಡು ಜಲಡ್ದೇ ಮಿತ್ತು ಒಪ್ಪುಂಡು ಇತ್ತೆಲ್ಲ ವಿಜ್ಞಾನ ಲಂಚನೆ ತಪಣ್ಪಿನಿ ಬೊಕ್ಕ ನಮ್ಮ ಪೂರ ದೇವೇರು ತುಲೆ ಪೂರ ದೇವೇರು ತಾಮರೆ ಕುಲ್ದುಪ್ಪೇರು ದಾಯಿಗೆ ಬಂಡ ಮೂಲ ಜಲಡ್ದೆ ಬರೋಡತ್ತೆ ಪರಶುರಾಮ ಸೃಷ್ಟಿ ಒಲ್ತರು ಬತ್ತಂಡ ಅವೇ ಸಮುದ್ರ ಕಡಲ್ಡು ಒಯ್ತಂಬ ಬತ್ತನಮ್ಮ ಅದತ್ತೆ ಪರಶುರಾಮ ಸೃಷ್ಟಿ ಕಡಲ್ನು ಒಯ್ತಂಬಂತ ಅಂಚೆ ಜಲತ ಮೂಲ ಪ್ರತಿಯೊಂದು ಜೀವ ಚೈತನ್ಯಲ ಉಪ್ಪುನು ಜಲತ ಮೂಲಡು ಭೂತ ಕಟುನಾರು ಕಿಟ್ಟು ಕಲ್ಲುಗುಡ್ಡೆ ಪಾತಿರ್ದು ದುಡಿನಲಿಕೆಡ್ದು ಭರತನಾಟ್ಯ ಮುಟ್ಟ ನಲಿಕೆದ ತರಾವರಿ ನಮೂನೆ ಇದ್ದದು ಜನಪದ ಕಲೆತ್ತ ಉಲಾಯಿ ಬದುಕದ ಸತ್ವದಿಂಜಿದುಂಡು ವೈಜ್ಞಾನಿಕ ಬದುಕು ಬೊಕ್ಕ ಔದ್ಯೋಗೀಕರಣ ಪಂಡದು ತುಳುನಾಡ ನಲಿಕೆ ನಮೂನೆಲು ಅಳಿಯೊಂದುಂಡು ಪಂಡೇರು. ತುಳು ಸಮ್ಮೇಳನದ ಗುರುಕಾರ್ಯರು ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಾಲ್ದು ತೊಂಡೇರು. ನೆಲ ಪನ್ಪನ ಒಂಜಿ ಇಲ್ಲಗ್ ಪಂಚಾಂಗ ಎತ್ತಲೆಕ ಜಲ ಪನ್ಪನ ಅವು ಗೋಡೆ ಐತ ಮಿತ್ತದ ಮಾಡಂದಿತ್ತಂಡ ಅವು ನಲಿಕೆ ತೆಲಿಕೆ ದುಂಬು ಪಂಚಾಂಗ ಗಟ್ಟಿಬೋಡು ಪಂಚಾಂಗ ಗಟ್ಟಿದ್ರ ಐಕ ಗೋಡೆ ಕಟ್ಟ್ಯಾರ ಹಾಪುಂಡು ಗೋಡೆ ಕಟ್ಟಿನಿರ್ದಕ್ಕ ಮಾಡು ಅವು ಪೊರ್ಲು ದಯವನ್ನ ಬೆಚ್ಚೊಡಿಪಾರು ಇಂದು ರಡ್ಡು ಸರಿ ಇತ್ತನ ಮಾತ್ರ ನಂಗೆ ನಲಿಕೆ ತೆಲಿಕೆ ಇಂದು ರಡ್ಡು ನೆಲಲ ಜಲಲ ಸರಿ ಇಜ್ಜಿನ ನಮ್ಮ ನಲಿಪೇರ್ಲೆಜ್ಜಿ ತೆಲಿಪೇರ್ಲೆಜ್ಜಿ ಪ್ರತಿ ಒಂಜಿ ಜೀವಿಲ ಪುಟ್ಟುಡ್ದೇ ಅವು ನಲಿತೊಂದು ಬರ್ಪುಣು ಮನೆಗೆ ರಡ್ಡು ಉದಾಹರಣೆ ಕೊರ್ಪೆ ಒಂಜಿ ಎಂಚ ಬಂಡ ನಮ್ಮ ದುಂಬು ನಟ್ಟಿ ನಡಪೇದ ನಟ್ಟಿ ನಡೆದು ಅವೆಡ್ಡ ಪುಷ್ಟಿ ಅದು ಬುಲೆದು ಬತ್ತಂಡ ಮಾತೆರ್ಲ ಪನ್ಪಣದುಂಡು ಎಂಚ ದೈಕುಲು ನಲಿತೊಂದುಲ್ಲ ಭಾರಿ ನಲಿತೊಂದುಲ್ಲ ಪಂಡ ಆತ ಪೊರ್ಲುಡು ಬುಲೆ ಒಂದುಲ್ಲ ಅಂಚನೆ ಎಲ್ಲ ಜೋಕ್ಲನು ನಮ್ಮ ಎಲ್ಲಿಪ್ಪನಗ ತೋಟಿಲ್ದು ಜೆಪಡ ಆಯ್ತ ಬಾಲೆ ಎಡ್ಡೆ ನಿದ್ರೆಡಿಪ್ಪನಗ ನಮ್ಮ ಇನ್ನ ಮೋನೆ ತುವೋಡು ತುವೊಂದಿತ್ತರ ಅವು ಅಲ್ತಾಡೆಗೆ ತೆಲಿಪುಡು ಕೂಡ ಆಡೆಗೆ ಬುಲ್ಪುಂಡು ಐಕ ದುಂಬುದಾಗ ದಾನೆ ಪಂಡೊಂದಿತ್ತರ ಬಂಡ ಆ ಬಾಲೆನು ದೇವರ ಪನ್ಪಣಗೆ ನಿನ್ನ ಅಪ್ಪೆ ನಿತ್ಯ ಪತೊಂಬೊಪ್ಪೆ ಅಪ್ಪಗ ಬಾಲೆ ಬುಲ್ಪುಣಗೆ ದುಃಖದೇಪನಿಗೆ ಇಜ್ಜಿ ನಿಕ್ಕೆ ಬಿಡ್ತದೆ ಅವು ತೆಲಿಪುಣಗೆ ಅಂಚಿನ ಒಂಜಿ ವಿಷಯ ಅಪ್ಪಗ ಬಾಲೆಡ್ದೆ ಪುಟ್ಟುಡ್ದೆ ಆ ಬಾಲೆ ಭೂಮಿಗೆ ಜನ್ಮ ಇಪ್ಪನಗನೆ ಐತ ಉಡಲ್ದು ತೆಲಿಕೆ ನಲಿಕೆ ದಿಂಜಿ ದಿಪ್ಪುಣ ವಿಚಾರ ಒಂಜಿ ನಲಿಪುನಾಯನ ಕಾರು ಬಚ್ಚುನೋ ಅಥವಾ ತೂಪುನಾಯನ ಕಣ್ಣು ಬಚ್ಚುನೋ ನಲಿಕೆಡೆ ಕೆಲವು ಸಂಬಂಧಪಟ್ಟ ಗಾದೆಯಲ್ಲ ನಲಿಪುನಾಯನ ಕಾರು ಬಚ್ಚುನೋ ಅಥವಾ ತೂಪುನಾಯನ ಕಣ್ಣು ಬಚ್ಚುನೋ ಅಂತ ಕೆಲವು ಏರ್ಲ ಬೊಡಿ ಒಂದಿತ್ತು ಜಾಸ್ತಿ ಬೆಂದದ್ದು ಬೊಡಿಯಿಂದ ಬಂದ್ಬಿಡು ನಿಕ್ಲೆ ದಾನೆ ಮಾರೆ ನಲಿಪುನಾಯನ ಕಾರು ಬಚ್ಚನ ಅಥವಾ ತೂಪುನಾಯನ ಕಣ್ಣು ಬಚ್ಚ ನಿಕ್ಲೆಗೆ ತೂಪನಗ್ಲೆ ಇಂಚ ಇಂಕ್ಲೆಗೆ ಏತು ಬಂಗಾಪುಂಡು ಇತ್ತೊಂದು ಕಾರ್ಯಕ್ರಮ ದೇಪನಗಲ್ಲ ಮುಳು ಏತು ಮತನಿಕ ಕಷ್ಟಪಂಡು ತೀರಂದು ಏರೇ ಗೊತ್ತು ಆ ಮಲ್ತನಗ್ಲೆ ಗೊತ್ತು ಇದು ತೂಪನಗ್ಲಿಗೆ ನಂಗೆ ದೂರ ಹೊಡೆದು ಬತ್ತು ತೂಪನಗ್ಲಿಗೆ ಭಾರಿ ಪೊರ್ಲು ಅದಕ್ಕೆ
ನಲಿಪುನೇನ ಕಾರು ಬಚ್ಚರನು ಅತ್ತು ತೂಪುನೇನ ಕಣ್ಣು ಬಚ್ಚನನು ಅಂತ ಒಂದು ಪಾತ್ರೆಲ್ಲುಂಡು. ಗ್ರಾಮೀಣ ಪೋಸ್ಟ್ ಮ್ಯಾನ್ ಬೇಲೆಗೆ ದೀಪನಕ್ಕೆ ಸಂಬಂಧ ಪೋಸ್ಟ್ ಆಫೀಸ್ ಖಾಲಿ ಉಪ್ಪುನ ಶಾಖೆ ಅಂಚಪಾಲಕ ಸಹಾಯಕ ಶಾಖೆ ಅಂಚಪಾಲಕ ಬೊಕ ಡಾಕ್ ಸೇವಕ್ ಬೇಲೆಗೆ ಆನ್ಲೈನ್ ಅರ್ಜಿಲೆ ಇದನೆಂದು ಕುಡ್ಲ ವಿಭಾಗದ ಪೋಸ್ಟ್ ಆಫೀಸ್ ಅಧೀಕ್ಷಕರು ಶ್ರೀಹರ್ಷ ಸುದ್ದಿಕೂಟೋಡು ತಿಳಿಪಾದಿರು. ಕುಡ್ಲ ವಿಭಾಗದ ಪೋಸ್ಟ್ ಆಫೀಸ್ ಅಧೀಕ್ಷಕರು ಶ್ರೀಹರ್ಷ ಕುಡ್ಲಡು ಸುದ್ದಿಕೂಟೋಡು ಪಾತಿರದು. ಗ್ರಾಮೀಣ ಪೋಸ್ಟ್ ಮ್ಯಾನ್ ಬೇಲೆಗೆ ದೀಪನಕ್ಕೆ ಸಂಬಂಧ ಪೋಸ್ಟ್ ಆಫೀಸ್ ಖಾಲಿ ಉಪ್ಪುನ ಶಾಖೆ ಅಂಚಪಾಲಕ ಸಹಾಯಕ ಶಾಖೆ ಅಂಚಪಾಲಕ ಬೊಕ್ಕ ಡಾಕ್ ಸೇವೆಕ್ ಬೇಲೆಗೆ ಆನ್ಲೈನ್ ಅರ್ಜಿಲೆ ಇದನೆಂದು ಪಂಡಿರು. ದೇಶದೊರ್ಮೆಡು ಒಟ್ಟು 40,889 ಬೇಲೆ ಐತದೆ. ಅಖಿಲ ಭಾರತ ಮಟ್ಟಡು ಸುರೂತ ಸರ್ತಿಗೆ ಮಲ್ಲ ಮಟ್ಟಡು ಬೇಲೆಗೆ ದಿವೊಂದುಂಡು. ಕರ್ನಾಟಕಡು 3,030 ಬೇಲೆ ಉಂಡು. ಕುಡ್ಲ ವಿಭಾಗಡು 97 ಬೇಲೆ ಖಾಲಿ ಉಂಡು. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಂದವಳು ಫೆಬ್ರವರಿ 14 ಅರ್ಜಿ ಕೊರಿಯರ ಅಖೇರಿದ ದಿನ ಆದುಂಡು. ಈ ಬೇಲೆಲೆಗ್ 10ನೇ ಕ್ಲಾಸ್ ಪಾಸ್ ಆಂಡ ಯಾವು ಲೆಕ್ಕ ಬೊಕ್ಕ ಇಂಗ್ಲಿಷ್ ಕನಿಷ್ಠ ಪಾಸ್ ಮಾರ್ಕ್ ದೆತ್ತಿದಿಪ್ಪಡು. ಸಂದರ್ಶನ ಬರೆಪುನ ಪರೀಕ್ಷೆ ಉಪ್ಪುಜಿ ಕೆಲಸದ ಅನುಭವ ಅಗತ್ಯ ಇಜ್ಜಿ ಉಮೇದಿತ್ ನಕ್ಲು ಪೋಸ್ಟ್ ಇಲಾಖೆದ ವೆಬ್ಸೈಟ್ ತೂವಲಿಂದ ಶ್ರೀಹರ್ಷ ಪಂಡಿರು. ಭಾರತೀಯ ಅಂಚೆ ಇಲಾಖೆಯ ನೇರ ನೇಮಕಾತಿ ನೋಟಿಫಿಕೇಶನ್ ಅದು ಈ ಬಾರಿ ಆಲ್ ಇಂಡಿಯಾ ಮಟ್ಟದಲ್ಲಿ ಏಕಕಾಲಕ್ಕೆ ಅಂದ್ರೆ ಎಲ್ಲ ರಾಜ್ಯಗಳಲ್ಲಿನ ಗ್ರಾಮೀಣ ಡಾಕ್ ಸೇವಕ್ GDS ಪೋಸ್ಟ್ ಏನು ಹೇಳ್ತೇವೆ ಇದರ ನೇಮಕಾತಿ SLC ಮೆರಿಟ್ ಆಧಾರದ ಮೇಲೆ. ಇದರಲ್ಲಿ ಯಾವುದೇ ಸಂದರ್ಶನ ಇರುವುದಿಲ್ಲ, ಬೇರೆ ಯಾವುದೇ ರಿಟರ್ನ್ ಟೆಸ್ಟ್ ಎಕ್ಸಾಮ್ ಯಾವುದೇ ಇರುವುದಿಲ್ಲ. ಅವರ ಬೇರೆ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕೌಂಟ್ ಆಗೋದಿಲ್ಲ. ಎಷ್ಟೇ ಉನ್ನತ ಸ್ಟಡಿ ಮಾಡಿದರೂ ಕೂಡ ನಮ್ಮ ನೇಮಕಾತಿ ಅವರ SLCಯ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಆಗಲಿಕ್ಕಿದೆ. 40,889 ಪೋಸ್ಟ್ಗಳಿಗೆ ಕ್ವಾಲಿಫೈಡ್ ಆಗಿದೆ. ಕರ್ನಾಟಕದಲ್ಲಿ 3,036 ಪೋಸ್ಟ್ಗಳು. ದಕ್ಷಿಣ ಕನ್ನಡದಲ್ಲಿ ಅಂಚೆ ವಿಭಾಗದಲ್ಲಿ 2 ವಿಭಾಗಗಳಿದೆ, ಮಂಗಳೂರು ಅಂಚೆ ವಿಭಾಗ ಮತ್ತೆ ಪುತ್ತೂರು ಅಂಚೆ ವಿಭಾಗ. ಉಡುಪಿಯಲ್ಲಿ 65 ಪೋಸ್ಟ್ಗಳು, ದಕ್ಷಿಣ ಕನ್ನಡದ ಮಂಗಳೂರು ಅಂಚೆ ವಿಭಾಗದಲ್ಲಿ 95 ಪೋಸ್ಟ್, ಪುತ್ತೂರು ಅಂಚೆ ವಿಭಾಗದಲ್ಲಿ 113 ಪೋಸ್ಟ್. ಅಂಚೆ ಇಲಾಖೆ ಕೂಡ ಆದಷ್ಟು ಲೋಕಲ್ ಮಂದಿ ಸೇರ್ಬೇಕು ಅಂತ ಹೇಳುವ ನಮ್ಮ ಆಶಯ. ಕರ್ನಾಟಕದ ಎಲ್ಲಾ ಪೋಸ್ಟ್ಗಳಿಗೆ 10ನೇ ತರಗತಿಯಲ್ಲಿ ಕನ್ನಡ ಒಂದು ಭಾಷೆಯಾಗಿ ಅಧ್ಯಯನ ಮಾಡಿರುವುದು ಕಡ್ಡಾಯ. ಇಲ್ಲಂದ್ರೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು, ಆನ್ಲೈನ್ ಅಲ್ಲಿ ಅದು ಕಂಪ್ಯೂಟರ್ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡುತ್ತೆ. ಯಾವುದೇ ರೀತಿಯ ಮ್ಯಾನುವಲ್ ಇಂಟರ್ವೆನ್ಷನ್ ಇದರಲ್ಲಿ ಅವಕಾಶ ಇಲ್ಲ. ಸೊ ಅದರಿಂದಾಗಿ ಸಾರ್ವಜನಿಕರು ಕೂಡ ಇದರ ಬಗ್ಗೆ ಯಾವುದೇ ಮಧ್ಯವರ್ತಿಗಳು ಅಥವಾ ಆಮಿಷಕ್ಕೆ ಒಳಗಾಗಬಾರದು. ಯಾರು ನಾನು ಹಾಗೆ ಮಾಡಿಸ್ಕೊಡ್ತೇನೆ ಹೇಳೋರಿಗೆ ಹೇಳೋದು ದೂರ ಇಡಬೇಕು, ಮತ್ತೆ ಅಂತಿದ್ರೆ ನಮ್ಮ ಗಮನಕ್ಕೆ ಕೂಡ ತರಬೇಕು. ಇದಕ್ಕೆ ಸಪರೇಟ್ ಆಗಿ ವೆಬ್ಸೈಟ್ ಆಲ್ ಇಂಡಿಯಾ ಮಟ್ಟದಲ್ಲಿದೆ. ಆ ವೆಬ್ಸೈಟ್ ಒಳಗಡೆ ಪ್ರತಿ ಅಂಚೆ ವಿಭಾಗದ ಸಂಪರ್ಕ ಸಂಖ್ಯೆ ಕೂಡ ಇದೆ, ಹೆಲ್ಪ್ ಡೆಸ್ಕ್ ಇದೆ, ಇಮೇಲ್ ID ಇದೆ, ಫೋನ್ ನಂಬರ್ಗಳಿದೆ. ಅಂದ್ರೆ ಮಂಗಳೂರು ಅಂಚೆ ವಿಭಾಗದ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಯಾರು, ಉಡುಪಿಗೆ ಯಾರು, ಪುತ್ತೂರಿಗೆ ಯಾರು ಅಂತ ಹೇಳೋದಕ್ಕೆ ಎಲ್ಲ ಸಂಪರ್ಕ ಸಂಖ್ಯೆಗಳು ಕೂಡ ಆ ವೆಬ್ಸೈಟ್ ಅಲ್ಲಿ ಇದೆ. ಸೊ ಯಾವುದೇ ರೀತಿಯ ಮಧ್ಯವರ್ತಿಗಳು ಆಮಿಷಕ್ಕೆ ಒಳಗಾಗದೆ ಮೆರಿಟ್ ಇದ್ದವರು ಅಪ್ಲೈ ಮಾಡಬೇಕು. ಬಂಟ್ವಾಳ ತಾಲೂಕು ಪಾಣೇರ್ ನಂದಾವರದ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ದೇವಸ್ಥಾನಡು ಫೆಬ್ರವರಿ 3 ಅಷ್ಟಬಂಧ ಬ್ರಹ್ಮಕಲಶ ನಡಪಡು ಅಲೆಕೊಡು ಆಯ್ತರ ಪುದೆ ಕಾಣಿಕೆ ಮೆರವಣಿಗೆ ದೀದಿತ್ತೇರು. ಬಂಟ್ವಾಳ ತಾಲೂಕು ಪಾಣೇರ್ ನಂದಾವರದ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ದೇವಸ್ಥಾನಡು ಜನವರಿ 29 ಫೆಬ್ರವರಿ 3 ಅಷ್ಟಬಂಧ ಬ್ರಹ್ಮಕಲಶ ಹೊಸ ರಥ ಸಮರ್ಪಣೆ ಬೊಕ್ಕ ರಥೋತ್ಸವದ ಧಾರ್ಮಿಕ ಕಾರ್ಯಗಳು ಶುರುವಾತಂದೆ. ಫೆಬ್ರವರಿ 10 ವರ್ಷದ ಜಾತ್ರೆ ನಡಪಿರೈತದೆ. ಐತಾರ ಬೈಯಾಗ ಪುದೆ ಕಾಣಿಕೆ ಮೆರವಣಿಗೆ ಅರ್ಚನೆ ಮಲ್ತಿತ್ತೇರು. ಭಕ್ತೇರ ಮಾತಾ ಒದಗೈನ ಪುದೆ ಕಾಣಿಕೆಲಿನ ನಾಗನ ವಲಚ್ಚಿಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡು ಒಟ್ಟು ಮಲ್ತದು ಅಲ್ಪಡದ ಮೆರವಣಿಗೆ ಪಿದಾಂಡು. ಅರಿತಾರೈ ಕಾಯಕ ಜಿಪ್ಪು ಸೊತ್ತುಲು ಬಾರದ ಕೈಲು ಬಜ್ಜೆದ ಕೈಲು ಬೇತೆ ಬೇತೆ ಸೊತ್ತುಲಿನ ಭಕ್ತರು ಒದಗಾದು ಚೆಂಡೆ ಕೊಂಬು ಬ್ಯಾಂಡ್ ವಾದ್ಯನ ಸ್ವರಮೇಳ ಬೇತೆ ಬೇತೆ ನಲಿಕೆಲಿನ ಒಟ್ಟುಗು ಪುದೆ ಕಾಣಿಕೆಯನ್ನು ಮೆರವಣಿಗೆಡು ನಂದಾವರದ ಶ್ರೀ ವಿನಾಯಕ ಶಂಕರನಾರಾಯಣ ದೇವಸ್ಥಾನವು ಕನತೇರು. ಫೆಬ್ರವರಿ 3 ಶುಕ್ರವಾರ ಕಾಂಡೆ 18 ಶ್ರೀ ವಿನಾಯಕ ಶಂಕರನಾರಾಯಣ ದೇವರಿಗೆ ಅಷ್ಟಬಂಧ ಬ್ರಹ್ಮಕಲಶ ನಡಪೆರ ಉಂಡು. ದೇವಸ್ಥಾನದಲ್ಲಿ ನಾವು ಉತ್ತಮ ಆಚಾರಗಳನ್ನು ಇಟ್ಕೊಂಡು ಬರಬೇಕು ಅಂತೇಳಿ ಬಹುಶಃ ಇವತ್ತಿನ ಈ ಹೊರೆ ಕಾಣಿಕೆಯ ಸಮಾರಂಭದಲ್ಲಿ ಭಕ್ತರು ತೋರಿಸಿದ ಉತ್ಸಾಹ ಹಾಗೂ ಭಕ್ತರು ತೋರಿಸಿದಂಥ ಸಂಯಮಗಳನ್ನು ನೋಡಿದರೆ ತಂತ್ರಿಗಳೇ ಪ್ರತಿಯೊಬ್ಬರು ಇಲ್ಲಿ ಉತ್ತಮ ಆಚಾರಗಳನ್ನು ಇಟ್ಕೊಂಡಿದ್ದಾರೆ. ಬಹುಶಃ ನಾವು ಇವತ್ತು ಯಾವ ಮಟ್ಟಕ್ಕೆ ತಲುಪಿದ್ದೇವೆ ಅಂತ ಹೇಳಬೇಕಾದ್ರೆ ಈ ದೇವರ ಆಶೀರ್ವಾದ, ವಿನಾಯಕ ಶಂಕರನಾರಾಯಣ ದುರ್ಗಾಂಬ ದೇವರ ಆಶೀರ್ವಾದ, ಈ ಮಾಗನ ದೈವಗಳ ಆಶೀರ್ವಾದಗಳಿಂದ ನಾವು ಹಂತಕ್ಕೆ ಬೆಳೆದಿದ್ದೇವೆ ಅಂತ ಹೇಳಕ್ಕೆ ಬಹಳ ಸಂತೋಷವಾಗ್ತದೆ. ಈ ಸಮಾರಂಭದಲ್ಲಿ ದೇವರು ನಮ್ಮಲ್ಲಿ ಜ್ಞಾನವಾಗಿ ಪ್ರತಿಯೊಬ್ಬರಲ್ಲಿಯೂ ಇದೆ. ಯಾವಾಗ ನಾವು ಆ ದೇವರನ್ನು ಉಪಾಸನೆ ಮಾಡುತ್ತೇವೋ ಆಗ ನಾವು ವಿಜ್ಞಾನಿಗಳಾಗ್ತೇವೆ. ಅಂದರೆ ವಿಶೇಷವಾದಂತಹ ಜ್ಞಾನ ನಮಗೆ ಒದಗಿ ಬರ್ತದೆ. ಅದಕ್ಕೆ ನಾವು ವಿಜ್ಞಾನ ಅಂತ ಹೇಳುತ್ತೇವೆ.
ಯಾವುದಾದರೂ ಒಂದು ವಿಷಯವನ್ನು ಹಿಡಿದು ನಾವು ರಿಸರ್ಚ್ ಮಾಡಲಿಕ್ಕೆ ಹೊರಟ್ರೆ ಮುಗಿಯದಷ್ಟು ರಹಸ್ಯಗಳು ಈ ಭೂಮಿಯಲ್ಲಿ, ಈ ಅಂತರಿಕ್ಷದಲ್ಲಿದೆ. ಅದು ಮುಗಿಯಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಈ ಜೀವಮಾನದಲ್ಲಿ ನಮಗೆ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಡಗಿನಿತ್ತ ನಮ್ಮ ಕುಡ್ಲ ತೊಳು ವಾರ್ತೆಲು ಮುಗಿಂಡು ನನ್ನ ಲಾತು ಸುದ್ದಿ ಬುಕ್ಕ ಮನರಂಜನೆಗೆ ತೂವೊಂದು ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೇಲೆ.